ಓಕೆ, ಅಧ್ಯಾಯ 12 ಭಕ್ತಿ ಯೋಗ, ಭಕ್ತಿ ಸೇವೆ. ಓಕೆ, ಫಸ್ಟ್ ಶ್ಲೋಕ. ಅರ್ಜುನ ಉವಾಚ ಏವಂ ಸತತ ಯುಕ್ತಾ ಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ನೋಡಿ, ಅರ್ಜುನನ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಅವ್ಯಕ್ತವಾದ ನಿರಾಕಾರ ಬ್ರಹ್ಮ, ಈಗ ತುಂಬಾ ಸಂಸ್ಥೆಗಳುಂಟು, ಇವರೆಲ್ಲ ಹೇಳುದು ಅಂದ್ರೆ ಕೃಷ್ಣನಿಗೆ ಆಕಾರ ಇಲ್ಲ, ನಿರಾಕಾರ ಆ ತರ ಹೇಳ್ತಾರೆ. ಇವರಿಬ್ಬರಲ್ಲಿ ಒಬ್ಬ ಭಕ್ತಿ ಸೇವೆ ಮಾಡುವ, ಇನ್ನೊಬ್ಬ ನಿರಾಕಾರ ಬ್ರಹ್ಮ ಪೂಜಿಸುವ, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು ಅಂತ ಕೇಳ್ತಾನೆ. ಇಲ್ಲಿ ಆಚಾರ್ಯರು ಎಂತ ಹೇಳ್ತಾರೆ ಅಂದ್ರೆ, ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ, ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್ ಅಂದ್ರೆ ಹೇಗೆ ನಾವು ಕೃಷ್ಣನ ಹತ್ರ ಹತ್ತಿರ ಆಗುವುದು, ಕೃಷ್ಣನ ಹತ್ರ ಕ್ಲೋಸ್ ಆಗುವುದು, ಡಿಯರ್ ಆಗುವುದು ಅಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಈಗ ಎಂತ ಅಂದ್ರೆ, ಯಾರು ತುಂಬಾ ಕ್ಲೋಸ್ ಆಗ್ತಾರೆ ಕೃಷ್ಣನ ಹತ್ರ, ಅವರಿಗೆ ಕೃಷ್ಣನ ಒಂದು ವಿಶೇಷ ಅನುಕಂಪ ಉಂಟಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಇದಕ್ಕೆ ಆಚಾರ್ಯ ಎಂತ ವಿವರಿಸ್ತಾರೆ ಅಂದ್ರೆ, ಈಗ ಒಬ್ಬ ತಂದೆಗೆ ಒಂದು 5 ಮಕ್ಕಳಿದ್ದಾರೆ, ಆದ್ರೆ ಅದರಲ್ಲಿ ಯಾರು ತುಂಬಾ ತಂದೆಯನ್ನು ಅಂದ್ರೆ ತಂದೆ ಹೇಳಿದಾಗ ಕೇಳ್ತಾರೆ, ತಂದೆಗೆ ಅವನ ಮೇಲೆ ಜಾಸ್ತಿ ಪ್ರೀತಿ ಅಂತ ಆಚಾರ್ಯರಲ್ಲಿ ಹೇಳ್ತಾರೆ. ಮತ್ತೆ ಆಚಾರ್ಯ ಹೇಳ್ತಾರೆ ಹೇಗೆ ಅಂದ್ರೆ, ನಾವು ಕ್ವಾಲಿಟಿಯಲ್ಲಿ ಸೇಮ್ ಅಂತೆ. ಹೇಗೆಂದ್ರೆ ಈ ಆತ್ಮ ಮತ್ತೆ ಪರಮಾತ್ಮದು ಕ್ವಾಲಿಟಿಯಲ್ಲಿ ಸೇಮ್, ಆದ್ರೆ ಕ್ವಾಂಟಿಟಿಯಲ್ಲಿ ಅದಕ್ಕೆ ಆಚಾರ್ಯರು ಇದು ಶ್ಲೋಕ ಕೊಟ್ಟಿದ್ದಾರೆ, ನಿತ್ಯೋ ನಿತ್ಯಾನಾಂ ಚೇತನ ಚೇತನಾನಾಂ ಏಕೋ ಹಿ ಬಹುನಾಂ ವಿದದಾತಿ ಕಾಮನ್. ಅಂದ್ರೆ ನಾವು ಕೂಡ ನಿತ್ಯ, ಮಹಾತ್ಮ ಕೃಷ್ಣ ಕೂಡ ನಿತ್ಯ, ನಾವು ಕೂಡ ಚೇತನ, ಕೃಷ್ಣ ಕೂಡ ಚೇತನ, ಆದರೆ ಏಕೋ ಹಿ ಬಹುನಾಂ, ಅವ ಒಬ್ಬನೇ ಎಲ್ಲರನ್ನು ಕಂಟ್ರೋಲ್ ಮಾಡೋದು, ಇದು ಡಿಫ್ರೆನ್ಸ್. ಹಾಗಾಗಿ ಕ್ವಾಂಟಿಟಿಯಲ್ಲಿ ಸೇಮ್, ಆದ್ರೆ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್. ಹೇಗೆಂದ್ರೆ ಆಚಾರ್ಯ ಹೇಳ್ತಾರೆ, ಇದಕ್ಕೆ ಉದಾಹರಣೆ ಆ ಸಮುದ್ರದು ಒಂದು ಡ್ರಾಪ್ ನೀರಿಗೆ ಹೋಲಿಸ್ತಾರೆ. ಆ ಒಂದು ಡ್ರಾಪ್ ನೀರಲ್ಲಿ ಕೂಡ ಕೆಮಿಕಲ್ ಕಾಂಪೋಸಿಷನ್ ಸೇಮ್ ಇರ್ತದಂತೆ, ಆ ಉಪ್ಪಿನಾಂಶ ಪೂರ್ತಿ ಇದರಲ್ಲಿ ಕೂಡ ಸೇಮ್ ಇರ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಮತ್ತೆ ಇನ್ನೊಂದು ಅವರು ಉದಾಹರಣೆ ಕೊಡುದು ಅಂತಂದ್ರೆ, ಈಗ ನಾವು ಅಡಿಗೆ ಮಾಡುವಾಗ ನಾವು ರೈಸನ್ನು ಇಡ್ತೇವೆ, ರೈಸನ್ ಇಟ್ಟ ಮೇಲೆ ನಾವು ಬೆಂದಿದಂತ ನೋಡುದು, ಎಲ್ಲ ರೈಸನ್ ನೋಡುದಿಲ್ಲ, ಒಂದು ರೈಸನ್ ತೆಗೆದು ನಾವು ಜಸ್ಟ್ ಹೀಗೆ ಪ್ರೆಸ್ ಮಾಡ್ತೇವೆ, ಅದು ಬೆಂದಿದ್ರೆ ನಾವು ರೈಸ್ ಬೆಂದಿದೆ ಅಂತ ಅರ್ಥ. ಅದೇ ರೀತಿ ಆಚಾರ್ಯರು ಅದನ್ನು ಕೂಡ ಹೇಳ್ತಾರೆ. ಮತ್ತೆ ಆಚಾರ್ಯರು ಆ ರೈಸ್ ಇದು ಇದಂತಂದ್ರೆ ಬ್ಯಾಗ್ ಅಲ್ಲಿ ಕೂಡ ಅದನ್ನು ಕೂಡ ವಿವರಿಸ್ತಾರೆ. ಹೇಗೆಂದ್ರೆ ರೈಸ್ ಬ್ಯಾಗ್ ಅಲ್ಲಿ ಈಗ ರೈಸ್ ಇದು ಕ್ವಾಲಿಟಿ ಚೆಕ್ ಮಾಡುದು, ಈಗ ದೊಡ್ಡ ದೊಡ್ಡ ಗೋಡೌನ್ ಅಲ್ಲಿ ಅವ್ರು ಹೇಗೆ ಚೆಕ್ ಮಾಡುದು, ಹೇಗೆಂದ್ರೆ ಅದ್ರ ಬ್ಯಾಗ್ ಅಲ್ಲಿ ಸ್ವಲ್ಪ ರೈಸ್ ಅನ್ನು ತೆಗಿತಾರೆ, ಪೂರ್ತಿ ತೆಗೆಯುವುದಿಲ್ಲ. ಓಕೆ, ಇದು ಕ್ವಾಲಿಟಿ ಒಳ್ಳೆ ಉಂಟು ಅಂತ. ಹಾಗಾಗಿ ಈ ತರ ಅವರು ನಮ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಮತ್ತೆ ಆಚಾರ್ಯ ಹೇಳ್ತಾರೆ, ದೇವರನ್ನು ಅರ್ಥ ಮಾಡುವುದು ತುಂಬಾ ಸುಲಭ, ಆದ್ರೆ ನಾವು ಅದಕ್ಕೆ ಎಂತ ಅಂದ್ರೆ, ನಾವು ಫಸ್ಟ್ಗೆ ನಾವು ನಮ್ಮನ್ನು ಸ್ಟಡಿ ಮಾಡ್ಬೇಕಂತೆ, ಮತ್ತೆ ನಮ್ಗೆ ದೇವರನ್ನು ಆರಾಮ್ಸೆ ನಮ್ಗೆ ದೇವರೆಂತ ಗೊತ್ತಾಗ್ತಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಆಚಾರ್ಯ ಇಲ್ಲಿ ಎಂತ ಹೇಳುದಂದ್ರೆ, ಇನ್ನೊಂದು ದರಿದ್ರ ನಾರಾಯಣ ಸೇವಾ ಅಂತ ಇಲ್ಲಿ ತೆಗೆದಿದ್ದಾರೆ. ಅಂದ್ರೆ ಈಗ ಆ ವಿಷಯಕ್ಕೆ ಅವ್ರು ತೆಗಿತಾರೆ, ಯಾಕೆಂದ್ರೆ ಜನರು ಕೆಲವರು ಹೇಳ್ತಾರೆ ದರಿದ್ರ ನಾರಾಯಣ ಸೇವೆ ಮಾಡ್ಬೇಕಂತ. ಆಚಾರ್ಯ ಹೇಳ್ತಾರೆ, ಇದು ನಾನ್ ಸೆನ್ಸ್. ಯಾಕೆಂದ್ರೆ ನಾರಾಯಣ ದರಿದ್ರ ಅಲ್ಲ. ನಾರಾಯಣಗೆ ಬ್ರಹ್ಮ ಸಂಹಿತದಲ್ಲಿ ಉಂಟು, ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸಹಸ್ರ ಲಕ್ಷ್ಮಿಗಳು ಆ ಸೇವೆಗೆ ಕ್ಯೂ ಅಲ್ಲಿ ಇದ್ದಾರಂತೆ ಕೃಷ್ಣನಿಗೆ. ಹಾಗಾಗಿ ಕೃಷ್ಣ ದರಿದ್ರ ಅಲ್ಲ, ಇದು ತಪ್ಪು ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ ದರಿದ್ರನ ಸರಿ ಅಲ್ಲ. ಮತ್ತೆ ಅವ್ರು ಹೇಳ್ತಾರೆ,
ಮತ್ತೆ ಅವ್ರು ಹೇಳ್ತಾರೆ ಹೇಗೆ ಅಂದ್ರೆ ಎಲ್ಲದಲ್ಲಿ ಅವರು ನಾರಾಯಣ ನೋಡ್ಬೇಕಂತ ಹೇಳ್ತಾರೆ. ಯಾರು ದರಿದ್ರ ನಾರಾಯಣ ಹೇಳುವವರು ಎಲ್ಲದರಲ್ಲಿ ನಾರಾಯಣ ನೋಡ್ಬೇಕು. ಆದ್ರೆ ಯಾಕೆ ಅವರು ಈ ಗೋಟ್ ನಾರಾಯಣ ತಿನ್ನೋದು ಮತ್ತೆ ಉಳ್ದದನ್ನೆಲ್ಲ ಕಟ್ ಮಾಡಿ ತಿಂತಾ ಇದ್ದಾರೆ? ನೋಡುವ ಅಂದ್ರೆ ಅವ್ರ ಕಾನ್ಸೆಪ್ಟ್ ಎಂತಂದ್ರೆ ಎಲ್ಲದಲ್ಲಿ ನಾರಾಯಣ ನೋಡುದಾದ್ರೆ ಯಾವ್ದನ್ನು ತಿನ್ಬಾರ್ದು ಕಟ್ ಮಾಡಿ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಇದನ್ನು ಅವರು ಕಂಡೆಮ್ ಮಾಡ್ತಾರೆ. ಮತ್ತೆ ನಾರಾಯಣನಿಗೆ ದರಿದ್ರ ಬರ್ಲಿಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಎಸ್, ಓಕೆ. ನೋಡಿ, ಇದು ಈ ಎಲ್ಲಾ ಸಂಸ್ಥೆಗಳು, 1000 ಸಂಸ್ಥೆಗಳು ಉಂಟು ಭಾರತದಲ್ಲಿ. ಅದು ಹೆಸರು ಹೇಳಿದ್ರೆ ನಿಮ್ಗೆ ಮುಗಿಲಿಕ್ಕಿಲ್ಲ. ಇವರೆಲ್ಲ ನೋಡಿ ಅಲ್ಲಿ ಹೋದ್ರೆ ನೀವು ಎಂತ ಹೇಳುದು ಅಂದ್ರೆ ಅವರು ಈ ತರ ಹೇಳುದು ಅಂದ್ರೆ ಬ್ರಹ್ಮಜ್ಯೋತಿ ಬ್ರಹ್ಮಜ್ಯೋತಿ, ನೀವು ಏನಿಲ್ಲ, ನಿರಾಕಾರ, ದೇವರಿಲ್ಲ, ಈ ತರ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಕೃಷ್ಣ ಅಂದ್ರೆ ಇಲ್ಲಿ 2 ಕೇಳ್ತಿದ್ದಾನೆ ಅರ್ಜುನ, ಒಂದು ನಿರಾಕಾರ ಮತ್ತೊಂದು ರೂಪ ಇರುವ ಭಕ್ತಿ ಸೇವೆ. ರೂಪ ಇರುವ ಮತ್ತೆ ನಿರಾಕಾರ, ಇದರಲ್ಲಿ ಯಾವುದು ಶ್ರೇಷ್ಠ ಪರಿಪೂರ್ಣ ಎಂದು ಭಾವಿಸಬೇಕು? ಈಗ ಕೃಷ್ಣ ಹೇಳುವುದು ಅದಕ್ಕೆ ಉತ್ತರ, ಶ್ರೀ ಭಗವಾನ್ ವಾಚ ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಾಯ ಪರಯೋಪೇತಾಸ್ ತೇ ಮೇ ಯುಕ್ತಾತ್ಮ ಮತಃ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ನೋಡಿ, ಇದರಲ್ಲಿ ಕೃಷ್ಣ ಉತ್ತರ ಕೊಟ್ಟಿದ್ದಾನೆ. ಸಾಕಾರ ರೂಪದಲ್ಲಿ ಕೃಷ್ಣನಿಗೆ ರೂಪ ಉಂಟು, ಈಗ ನಮ್ಗೆ ರೂಪ ಉಂಟು, ನಮ್ಮ ತಂದೆಗೆ ರೂಪ ಉಂಟು, ತಂದೆಗೆ ರೂಪ ಉಂಟು, ಮತ್ತೆ ನಮ್ಮ ಸೃಷ್ಟಿ ಮಾಡಿದ ಬ್ರಹ್ಮನಿಗೆ ರೂಪ ಉಂಟು, ಬ್ರಹ್ಮನಲ್ಲಿ ಸೃಷ್ಟಿ ಮಾಡಿದ ಕೃಷ್ಣನಿಗೆ ರೂಪ ಉಂಟು. ಯಾಕೆ ರೂಪ ಇಲ್ಲ? ಹಾಗಾಗಿ ಜನರು ಇದು ತಪ್ಪು ಭಾವನೆ. ಹಾಗೆ ಆಚಾರ್ಯ ಹೇಳ್ತಾರೆ, ನಮ್ದು ಈ ಮೂಮೆಂಟ್ ರೆವಲ್ಯೂಷನರಿ. ಯಾಕೆಂದ್ರೆ ನಾವು ತುಂಬಾ ಸಂಸ್ಥೆಗಳುಂಟು, ಅವರೆಲ್ಲ ತಪ್ಪನ್ನು ಹೇಳ್ತಿದ್ದಾರೆ, ಅದನ್ನು ನಾವು ಸರಿ ಅಂತ ಹೇಳುವಂತದ್ದು ನಮ್ದು ನಿಜವಾದ ಎಂತ ಹೇಳುದು ರೆವಲ್ಯೂಷನ್ ಅಂತ ಆಚಾರ್ಯ ಹೇಳ್ತಾರೆ. ಹಾಗೆ ದೇವೋತ್ತಮ ಪರಮಪುರುಷನ ಹೀಗೆಂದು, ಯಾರು ನನ್ನ ಸಾಕಾರ ರೂಪದಲ್ಲಿ ತನ್ನ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆ ಅಂತ ನಾನು ಪೂಜಿಸುವಲ್ಲಿ ನಿರತರಾಗಿರ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರೆಂದು ಭಾವಿಸುತ್ತೇನೆ. ಅವ್ಯಕ್ತವಾದ ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯ ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು, ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಅಂದ್ರೆ ಅವ್ಯಕ್ತವಾದ ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿ ಬದಲಾವಣೆ ಇಲ್ಲದು, ಧ್ರುವವಾದ ಮತ್ತು ನಿಶ್ಚಲವಾದ, ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಓಕೆ, ಅವ್ರದ್ದು ಕೂಡ ಪರಿಕಲ್ಪನೆ ಅಂತ ನೋಡಿ. ಇದು ಇಂಗ್ಲಿಷ್ ಅಲ್ಲಿ ಓದುವ. ಬೈ ಪ್ರಾಕ್ಟಿಸಿಂಗ್ ಯೋಗ ಪೀಪಲ್ ಟ್ರೈ ಟು ಸ್ಟಾಪ್ ದ ಮೈಂಡ್ ಫ್ರಮ್ thinking, but it is impossible. The goal of life is not to become unconscious but to become super conscious. ನೋಡಿ, ಆಚಾರ್ಯ ಹೇಳ್ತಾರೆ, ಈಗ ಅದೆಲ್ಲ ಸಂಸ್ಥೆಗಳು ಹೇಳುದು ಎಂತಂದ್ರೆ ನೀವು ಯಾವುದೇ ಇಚ್ಛೆ ಮಾಡಬಾರ್ದು, ಡಿಸೈರ್ಲೆಸ್ ಅಂತ ಹೇಳ್ತಾರೆ ಅವರು. ಆದ್ರೆ ಆಚಾರ್ಯರು ಇದಕ್ಕೆ ಖಂಡನೆ ಮಾಡ್ತಾರೆ. ಯಾಕೆಂದ್ರೆ ನೋಡಿ, ಡಿಸೈರ್ಲೆಸ್ ಯಾವಾಗ ಆಗುದು? ನಾವು ಸಾಯುವಾಗ. ಡಿಸೈರ್ಲೆಸ್ ಅಂದ್ರೆ ಸತ್ತ ಈ ಡೆಡ್ ಬಾಡಿಗೆ ಡಿಸೈರ್ಲೆಸ್. ಆದ್ರೆ ನಾವು ಜೀವ ಇರುವಾಗ ಡಿಸೈರ್ ಇದ್ದೇ ಇರ್ತದೆ. ಆಚಾರ್ಯ ಹೇಳ್ತಾರೆ ಎಂತ ಅಂದ್ರೆ, ನೆಗೆಟಿವ್ ಡಿಸೈರ್ ಅಂತ ತೆಗೆದು ಪಾಸಿಟಿವ್ ಡಿಸೈರ್ ಅನ್ನ ಹಾಕ್ಬೇಕಲ್ಲಿ. ಅಂದ್ರೆ ಈ ಇಂದ್ರಿಯ ಸುಖವನ್ನು ಬಿಟ್ಟು ಅವರೆಂತ ಹೇಳುದು, ಇಂದ್ರಿಯ ಸುಖ ಬೇಡ, ಕೃಷ್ಣಂದು ಯಾವ್ದು ಬೇಡ, ಪೂರ್ತಿ ಅಂತ ಅಂದ್ರೆ ಡಿಸೈರ್ಲೆಸ್, ಶೂನ್ಯ ಆಗ್ಲಿಕ್ಕೆ ಆಗುದಿಲ್ಲ. ಆಚಾರ್ಯ ಹೇಳಿದ್ರೆ ಶೂನ್ಯ ಆಗುದು ನಾವು ಸತ್ತ ಮೇಲೆ. ಹಾಗೆ ಆಚಾರ್ಯ ಹೇಳ್ತಾರೆ ಅದು ಅವರು ತಪ್ಪು ಅಭಿಪ್ರಾಯ ಅಂತ ಹೇಳ್ತಾರೆ. ಡಿಸೈರ್ಲೆಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಕೃಷ್ಣನ ಡಿಸೈರ್ ಕೊಡ್ಬೇಕು, ನೆಗೆಟಿವ್ ಇದ್ದದನ್ನು ಪಾಸಿಟಿವ್ ಆಗ್ಬೇಕು, ನೆಗೆಟಿವ್ ತೆಗೆದು. ಹಾಗಾಗಿ ಸ್ಟಾಪ್ ದ ಮೈಂಡ್ ಫ್ರಮ್ ಥಿಂಕಿಂಗ್, ಅದು ತಪ್ಪು. ಮೈಂಡ್ ಥಿಂಕ್ ಮಾಡೋದು ಸ್ಟಾಪ್ ಮಾಡ್ಲಿಕ್ಕೆ ಆಗುದು, ಥಿಂಕ್ ಮಾಡ್ಲೇಬೇಕು. ಆದ್ರೆ ನೆಗೆಟಿವ್ ಬಿಟ್ಟು ಪಾಸಿಟಿವ್ ಅನ್ನು ಹಾಕ್ಬೇಕು. ದ ಗೋಲ್ ಆಫ್ ಲೈಫ್ ನಾಟ್ ಟು ಬಿಕಮ್ ಅನ್ಕಾನ್ಶಿಯಸ್ ಬಟ್ ಟು ಬಿಕಮ್ ಸೂಪರ್ ಕಾನ್ಶಿಯಸ್. ಅವರ ಸೆನ್ಸ್ ಅಂದ್ರೆ ಗೋಲ್ ಅಂತಂದ್ರೆ ಅನ್ಕಾನ್ಶಿಯಸ್ ಆಗ್ಲಿಕ್ಕೆ, ಅದು ಅಲ್ಲ, ಅದು ತಪ್ಪು. ನಾವು ಸೂಪರ್ ಕಾನ್ಶಿಯಸ್ ಅಂದ್ರೆ ಕೃಷ್ಣನ ಪ್ರಜ್ಞೆಯನ್ನು ನಾವು ಮಾಡಬೇಕು. ಎಸ್, ಕ್ಲೇಶೋ ಅಧಿಕರಸ್ತೇಷಾಂ ಅವ್ಯಕ್ತ ಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ ದುಃಖಾಂ ದೇಹಾವಾದಿವೀರ್ ಅವಾಪ್ಯತೆ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ
ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಅಂದ್ರೆ ಆಚಾರ್ಯ ಇದಕ್ಕೆ ಹೇಗೆ ಉದಾಹರಣೆ ಕೊಡ್ತಾರೆ ಅಂದ್ರೆ, ಒಂದು ಕಟ್ಟಿಗೆ ಉಂಟು, ಕಟ್ಟಿಗೆಯನ್ನು ನೀವು ಹೊತ್ತಿಸ್ತೀರಿ, ಹೊತ್ತಿಸಿದ ಕೂಡಲೇ ಫಸ್ಟಿಗೆ ಬೆಂಕಿ ಬರುವುದಿಲ್ಲ, ಫಸ್ಟಿಗೆ ಹೊಗೆ ಬರ್ತದೆ. ಆಚಾರ್ಯ ಹೇಳ್ತಾರೆ ಈ ಸಂಸ್ಥೆಗಳೆಲ್ಲ ಅದು ಹೊಗೆ ಅಂತೆ, ಮತ್ತೆ ಎಷ್ಟೋ ಹೊತ್ತಿನ ನಂತರ ಮತ್ತೆ ಬೆಂಕಿ ಬರ್ತದೆ. ಆ ಬೆಂಕಿಯು ಕೃಷ್ಣ ಪ್ರಜ್ಞೆ ಅಂತೆ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಅದರಲ್ಲಿ ಹೋದ್ರೆ ಅವರಿಗೆ ಸ್ವಲ್ಪ ಬೆನಿಫಿಟ್ ಉಂಟು, ಬೆನಿಫಿಟ್ ಇಲ್ಲ ಅಂತ ಹೇಳುದಿಲ್ಲ, ಸ್ವಲ್ಪ. ಅಂದ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್, ಎಂತ ಇಲ್ಲದವನಿಗೆ ಸ್ವಲ್ಪ ಅದು ಬೆನಿಫಿಟ್ ಸಿಗ್ತದೆ, ಆದ್ರೆ ಅದು ಪೂರ್ಣವಲ್ಲ ಅಂತ ಆಚಾರ್ಯ ಹೇಳ್ತಾರೆ. ನೋಡಿ, ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರ, ತುಂಬಾ ಸ್ಲೋ ಅಂತ ಪ್ರಗತಿ. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಯಾಕೆಂದ್ರೆ ಧ್ಯಾನ ಅನ್ನೋದು ಸತ್ಯಯುಗಕ್ಕೆ, ಈ ಯುಗಕ್ಕೆ ಅಲ್ಲ. ಎಸ್, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಅನನ್ಯೇವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಂ ಸಮೂರ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಾಚಿರತ್ ಪಾರ್ಥ ಮಯಿ ಆವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನು ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ನೋಡಿ, ಕೃಷ್ಣ ಇಲ್ಲಿ ಪ್ಲೇನ್ ಪೇಪರ್ ಅಲ್ಲಿ ಆ ಗ್ಯಾರಂಟಿ ಸರ್ಟಿಫಿಕೇಟ್ ಕೊಟ್ಟಾಯ್ತು, ಸೈನ್ ಆಗಿ ಕೊಟ್ಟಾಯ್ತು. ಭಕ್ತಿ ಸೇವೆ ಮಾಡಿದವನಿಗೆ ನಾನು ಈ ಮೃತ್ಯು ಸಾಗರದಿಂದ, ಭವಸಾಗರದಿಂದ ಮೇಲೆ ಎತ್ತುತ್ತೇನೆ. ನೋಡಿ, ಇದಕ್ಕೆ ಉದಾಹರಣೆ ಅಂತ ಕೊಡ್ತಾರೆ, ಇಲ್ಲಿ ನಿಮ್ಗೆ ಕಾಣ್ತದೆ ಚಿತ್ರ. ಈ ಚಿತ್ರದಲ್ಲಿ ಕಾಣುದು ಒಬ್ಬ ಮಧ್ಯದಲ್ಲಿ ಬೀಳ್ತಾನೆ, ಸಮುದ್ರದ ಮಧ್ಯದಲ್ಲಿ. ನೋಡಿ, ಆಚಾರ್ಯ ಹೇಳ್ತಾರೆ ಸಮುದ್ರದ ಮಧ್ಯದಲ್ಲಿ ಬಿದ್ರೆ ನಮ್ಗೆ ಎಷ್ಟೇ ಸ್ವಿಮ್ಮಿಂಗ್ ಬರ್ಲಿ, ಆದ್ರೆ ಅಲ್ಲಿಂದ ಬರ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇದು ನನ್ನ ಕೂಡ ಒಂದು ಎಕ್ಸಾಂಪಲ್, ನಾನು ಒಂದು ಉದಾಹರಣೆ ಕೊಡ್ತೇನೆ. ನನಗೆ ಕೂಡ ಸ್ವಿಮ್ಮಿಂಗ್ ಬರ್ತದೆ, ಆದ್ರೆ ನನಗೆ ಸ್ವಲ್ಪ ಅಹಂ ಇತ್ತು. ಇದೊಂದು 2014ರಲ್ಲಿ ನಾನು ಮಾಯಾಪುರಿಗೆ ಹೋಗುವಾಗ, ಅದು ಗ್ಯಾಂಜಸ್. ಆಗ ಗ್ಯಾಂಜಸ್ ಅಲ್ಲಿ ಎಂತಾಯ್ತು, ನಾವೆಲ್ಲರೂ ಸ್ನಾನ ಮಾಡ್ಲಿಕ್ಕೆ ಹೋದೆವು. ಸ್ನಾನ ಮಾಡ್ಲಿಕ್ಕೆ ಹೋಗುವ ನಾನು ಎಂತ ಮಾಡಿದೆ ಅಂದ್ರೆ, ನಾನು ಸ್ವಲ್ಪ ದೂರ ಹೋದೆ. ದೂರ ಹೋಗುವಾಗ ಅದು ಹೇಗೆ ಅಂದ್ರೆ ನೀರು ಈ ತರ ಹೋಗ್ತಾ ಇತ್ತು. ನಾನು ಆ ಡೈರೆಕ್ಷನ್ ನಾನು ಸ್ವಿಮ್ ಮಾಡ್ಲಿಕ್ಕೆ ಹೋದದ್ದು. ನನಗೆ ಸ್ವಲ್ಪ, ನಾನು ಎಲ್ಲರೂ ಹೇಳಿದ್ರು ಹೋಗ್ಬೇಡ ಅಂತ, ನನಗೆ ಸ್ವಲ್ಪ ಹಾಮ್ ಇತ್ತು. ಹಾಗೆ ನಾನು ಹೋದೆ. ಮತ್ತೆ ಕೃಷ್ಣ ಎಂತ ಮಾಡಿದ್ರು, ನನ್ನ ಹಾಮನ್ನೆಲ್ಲ ಇದು ಮಾಡಿದ್ರು. ಎಂತಾಯ್ತು ಅಂದ್ರೆ ನನ್ಗೆ ಈಚೆ ಬರ್ಲಿಕ್ಕೆ ಆಗುದಿಲ್ಲ. ಎಂತೆಂತ ಮಾಡಿದ್ರು ಕೂಡ ನನ್ಗೆ ಈಚೆ ಬರ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅದು ಆ ಡೈರೆಕ್ಷನ್ಗೆ ಹೋಗ್ತಾ ಉಂಟು, ಆ ಡೈರೆಕ್ಷನ್ ಅಲ್ಲಿ ಹೋದ್ರೆ ಆಚೆ ಹೋಗ್ತೇನೆ. ಮತ್ತೆ ಹೇಗೂ ನಾನು ಕೃಷ್ಣನ ಒಂದು ಕೃಪೆಯಿಂದ ನಾನು ಈಚೆ ಬಂದೆ. ಹಾಗಾಗಿ ಎಷ್ಟೇ ಸ್ವಿಮ್ಮಿಂಗ್ ಗೊತ್ತಿದ್ರು ಆಚಾರ್ಯ ಹೇಳ್ತಾರೆ, ಆ ಮಧ್ಯದಲ್ಲಿ ಎಂತ ಹೇಳುದು, ಸಮುದ್ರದ ಮಧ್ಯದಲ್ಲಿ ಬಿದ್ರೆ ಅಲ್ಲಿಂದ ಬರ್ಲಿಕ್ಕೆ ಆಗುದಿಲ್ಲ ಅಂತೆ. ಅಲ್ಲಿಂದ ಬರ್ಬೇಕಿದ್ರೆ ನಮ್ಗೆ ಕೃಷ್ಣನ ಸಹಾಯ ಬೇಕು. ಹಾಗಾಗಿ ಈ ಭವಸಾಗರವನ್ನು ಅದಕ್ಕೆ ಹೋಲಿಸಿದ್ದಾರೆ, ಆ ಸಮುದ್ರಕ್ಕೆ ಆಚಾರ್ಯರು ಅದಕ್ಕೆ ಹೋಲಿಸಿದ್ದಾರೆ. ಹಾಗಾಗಿ ಅಲ್ಲಿಂದ ಬರುದು, ಈ ಭವಸಾಗರದ ಹೊರಗೆ ಬರುದು ಹೇಗೆ? ಕೃಷ್ಣ ಎಂತ ಹೇಳಿದ್ದಾನೆ ಇದರಲ್ಲಿ, ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನು ಧ್ಯಾನಿಸುತ್ತಾ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ನೋಡಿ, ಕೃಷ್ಣ ಇಷ್ಟೇ ಹೇಳಿದ ಮೇಲೆ ನಾವು ಮಾಡ್ಲೇಬೇಕು, ಅದರಲ್ಲಿ ನೆಕ್ಸ್ಟ್ ಡೌಟೇ ಇಲ್ಲ. ಮಯ್ಯ ಏವ ಮನಾದಸ್ವ ಮಯಿ ಬುದ್ಧಿ ನಿವೇಶಯ ನಿವಾಶಿಷ್ಯಸಿ ಮೈ ಏವ ಅಥ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಅಂದ್ರೆ ಮನಸ್ಸನ್ನು ನಾವು ಕೃಷ್ಣನಲ್ಲಿ ನಿಲ್ಲಿಸಬೇಕಂತೆ. ಅದು ಹೇಗೆ ನಿಲ್ಲಿಸುದು? ಸತತವಾಗಿ ಜಪ ಮಾಡುವುದರಿಂದ. ಜಪ ಮಾಡಿದ ಎಂತ ಆಗ್ತದೆ ಅಂದ್ರೆ, ನಮ್ಮ ಸ್ಟಾರ್ಟಿಂಗ್ ನಮ್ಗೆ ಏಕಾಗ್ರತೆ ಬರುವುದಿಲ್ಲ, ಆದ್ರೆ ಮಾಡ್ತಾ 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 ಎಂತ ಆಗ್ತದೆ ಅಂದ್ರೆ, ನಾವು ಮಾಡುವಾಗ ಕೇಳ್ಬೇಕು. ಇದರಿಂದ ನಾವು ತುಂಬಾ ಪ್ಯೂರಿಫಿಕೇಶನ್ ಆಗ್ತದೆ ನಮ್ದು ಒಳಗೆ ತುಂಬಾ. ಅಂದ್ರೆ ನೋಡಿ, ಈಗ ಇದಕ್ಕೆ ನಾನೊಂದು ಇನ್ನೊಂದು ಉದಾಹರಣೆ ಕೊಡ್ತೇನೆ. ಹೇಗಂದ್ರೆ,
ಚೈತನ್ಯ ಮಹಾಪ್ರಭು ಕೃಷ್ಣ ಹಿಮ್ಸೆಲ್ಫ್ 500 ವರ್ಷ ಮುಂಚೆ ಬಂದಿದ್ರು. ಚೈತನ್ಯ ಮಹಾಪ್ರಭು ಅವರ ಚತುರ್ಮಾಸವನ್ನು ಶ್ರೀರಂಗಂ ಅಲ್ಲಿ ಇದ್ರು. ಶ್ರೀರಂಗಂ ಅಂದ್ರೆ ನಿಮ್ದು ತಮಿಳುನಾಡಲ್ಲಿ ತಿರುಚಿನಮಳ್ಳಿಯಲ್ಲಿ ಬರ್ತದೆ. ಹಾಗೆ ಶ್ರೀರಂಗಂ ಅಲ್ಲಿ ಇರುವಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಹಾಗಾಗಿ ಅವ ಓದ್ತಾ ಇದ್ದ, ಭಗವದ್ಗೀತೆಯನ್ನು ಓದ್ತಾ ಇದ್ದ. ಆದ್ರೆ ಅವನಿಗೆ ಸಂಸ್ಕೃತ ಬರ್ತಾ ಇರಲಿಲ್ಲ, ತಪ್ಪು ಓದ್ತಾ ಇದ್ದ. ಮತ್ತೆ ಎಲ್ಲರೂ ಹೋಗ್ತಾ ಇರುವಾಗ ಅವರೆಲ್ಲ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ನಗ್ಲಿಕ್ಕೆ ಅವನು ನೋಡಿ, ಅಂದ್ರೆ ತಪ್ಪು ಹೇಳ್ತಾ ಇದ್ದಾನಲ್ಲ, ಸಂಸ್ಕೃತ ಬರುದಿಲ್ಲ, ತಪ್ಪು ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಚೈತನ್ಯ ಮಹಾಪ್ರಭುವನ ಹತ್ರ ಹೋಗ್ತಾರೆ, ಅವ್ರದ್ದು ಕೇಳ್ತಾರೆ, ನೀನು ಎಂತ ಓದ್ತಿದ್ಯಾ? ಅಲ್ಲ, ನನ್ನ ಗುರು ನನಗೆ ಹೇಳಿದ್ದಾರೆ ಓದ್ಲಿಕ್ಕೆ, ಅದನ್ನ ನಾನು ಓದ್ತಾ ಇದ್ದೇನೆ. ಆದ್ರೆ ನೀನು ತಪ್ಪು ಓದ್ತಾ ಇದ್ಯಾ? ನನಗೆ ಸಂಸ್ಕೃತ ಬರುವುದಿಲ್ಲ, ನನ್ನ ಗುರು ಹೇಳಿದ್ದಾರೆ ಓದ್ಲಿಕ್ಕೆ, ನಾನು ಓದ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಅವ ನಮ್ಮ ಫಸ್ಟ್ ಪೇಜ್ ಬರ್ತದೆ. ಫಸ್ಟ್ ಪೇಜ್ ಅಲ್ಲಿ ಅರ್ಜುನ ಮತ್ತೆ ಕೃಷ್ಣ, ಅರ್ಜುನನು ಸಾರಥಿಯಾಗಿದ್ದಾನೆ ಕೃಷ್ಣನು ಅರ್ಜುನನಿಗೆ ಸಾರಥಿಯಾಗಿದ್ದಾನೆ. ಆ ಪೇಜ್ ಅನ್ನು ನೋಡ್ತಾನೆ. ನೋಡಿ ಅವನ ಕಣ್ಣಲ್ಲಿ ನೀರು ಬರ್ತಾ ಉಂಟು. ಮತ್ತೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಯಾಕೆ ಕೂಗ್ತಾ ಇದ್ದೀಯಾ? ಅದಕ್ಕೆ ಅವ ಹೇಳ್ತಾನೆ, ಕೃಷ್ಣ ದೇವೋತ್ತಮ ಪರಮಪುರುಷ, ಆದರೂ ಅರ್ಜುನನಿಗೆ ಸಾರಥಿಯಾಗಿ ಇದ್ದಾನೆ, ಸೇವೆ ಮಾಡ್ತಿದ್ದಾನೆ. ಇದನ್ನು ನೋಡಿ ನನಗೆ ಕೂಗು ಬರ್ತಾ ಉಂಟು, ಅಳು ಬರ್ತಾ ಉಂಟು ಅಂತ ಹೇಳ್ತಾನೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಓದುದು ಬೇಡ, ನಿನಗೆ ಅರ್ಥವಾಯ್ತಂತೆ. ಹಾಗಾಗಿ ಈಗ ನಮ್ದು ಎಂತಂದ್ರೆ ಈಗ ಎಲ್ಲರದ್ದು ಹೇಗಿಂದ ಅಭಿಪ್ರಾಯ, ನಾವು ಒಳ್ಳೆ ಸ್ಕಾಲರ್ ಆಗಿ, ಅಂದ್ರೆ ಸಂಸ್ಕೃತ ಎಲ್ಲ ಕಲ್ತು ಮತ್ತೆ ಒಳ್ಳೆ ಇದು ಕಲ್ತು ನಾವು ಮತ್ತೆ ಕಲಿಯುವ, ಅದು ಹಾಗೆ ಅಲ್ಲ. ಆಚಾರ್ಯ ಹೇಳ್ತಾರೆ ಹೇಗೆ ಅಂದ್ರೆ, ನಮ್ಮ ಪರಂಪರೆಯಲ್ಲಿ ಜಗನ್ನಾಥ್ ದಾಸ್ ಬಾಬಾಜಿ ಮಹಾರಾಜ್ ಮತ್ತೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರಿಗೆ ಎಜುಕೇಶನ್ ಇಲ್ಲ, ಆದ್ರೆ ಅವರು ಪರಮಹಂಸರು ಹೇಗೆ ಖಾಲಿ ಜಪದಿಂದ. ನೋಡಿ, ನಾವು ಕೂಡ ಹೇಳ್ತೇನೆ, ನಾನು ಕೂಡ ಸತ್ಯ ಹೇಳ್ತೇನೆ, ನಾನು ಕೂಡ ಸಂಸ್ಕೃತ ಕಲಿಯಲಿಲ್ಲ. ನಾನು ಖಾಲಿ ಎಂತಂದ್ರೆ ಜಪ ಮಾಡ್ತಾ 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 ಎಂತ ಆಗ್ತದೆ ಅಂದ್ರೆ, ಕೃಷ್ಣ ಎಲ್ಲವನ್ನು ನಮ್ಗೆ ಹೇಳಿಕೊಡ್ತಾ ಬರ್ತಾನೆ. ಹೇಗಂದ್ರೆ ನಮ್ಮ ಬುದ್ಧಿಯು ಚುರುಕಾಗ್ತದೆ, ಮತ್ತೆ ನಮ್ಗೆ ಅವು ಓದುವಾಗ ನಮ್ಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ಎಂತಂದ್ರೆ ನಾವು ಜಪ ಮಾಡ್ಬೇಕು. ಯಾಕಂದ್ರೆ ದೇವೋತ್ತಮ ಪರಮಪುರುಷ ನನ್ನಲ್ಲಿ ಮನಸ್ಸು ನಿಲ್ಲಿಸುದಂದ್ರೆ ನಾವು ಜಪವನ್ನು ಮಾಡ್ಬೇಕು. ಜಪ ಮಾಡದೆ ಅಂದ್ರೆ ನಮ್ಮ ಮನಸ್ಸು ಆ ಒಂದು ಸ್ಥಿರವಾದ ಪೊಸಿಷನ್ ಅಲ್ಲಿ ಇರ್ತದೆ. ಇಲ್ಲದಂತಂದ್ರೆ ಕೃಷ್ಣ ಹೇಳಿದ ಹಾಗೆ, ಚಂಚಲ ಈ ಕೃಷ್ಣ, ಮನಸ್ಸು ತುಂಬಾ ಚಂಚಲ, ಎಲ್ಲೇ ಹೋಗ್ತದೆ. ಆದ್ರೆ ಮನಸ್ಸನ್ನು ಕರೆಕ್ಟ್ ಆದ ಪೊಸಿಷನ್ ತರಬೇಕಾದ್ರೆ ನಾವು ಜಪ ಮಾಡ್ಬೇಕು. ಜಪದಿಂದ ಎಲ್ಲವೂ ಸರಿ ಆಗ್ತದೆ. ಯಾಕಂದ್ರೆ ಆಚಾರ್ಯ ಹೇಳ್ತಾರೆ, ವಾಟ್ ಈಸ್ ದ ಎಸೆನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್? ಆಚಾರ್ಯ ಹೇಳ್ತಾರೆ, ಜಪವು ಕೃಷ್ಣ ಪ್ರಜ್ಞೆಯ ಮುಖ್ಯವಾದ ಎಸೆನ್ಸ್. ಹಾಗಾಗಿ ಎಲ್ಲಿ ತನಕ ನಾವು ಜಪ ಮಾಡುದಿಲ್ಲೋ, ನಾವು ಓದ್ತಾ ಇರ್ಲಿ, ಆದ್ರೆ ನಮ್ಗೆ ಅರ್ಥ ಅಂದ್ರೆ ಸ್ವಲ್ಪ ಅರ್ಥ ಆಗ್ತದೆ, ಆದ್ರೆ ಪೂರ್ತಿ ಅರ್ಥ ಆಗುದಿಲ್ಲ. ನೋಡಿ, ನಿನ್ನೆ ಒಬ್ರು ನಾನು ನಿಮ್ಗೆ ಹೇಳಿರ್ಬಹುದು, ಒಂದು ಸಂಜೆ ಬ್ಯಾಚ್ ಅಲ್ಲಿ ಅವರು 10th ಚಾಪ್ಟರ್ 3 ಸತಿ ಓದಿದ್ರು ಅಂತೆ, ಅವ್ರಿಗೆ ಅರ್ಥ ಆಗ್ಲಿಲ್ಲ. ನಾನು ಮೊನ್ನೆ ಅವ್ರಿಗೆ ಕಳಿಸುವಾಗ ಸಾಟರ್ಡೆ ಅವರನ್ನೇ ಮತ್ತೆ ಕ್ವಶನ್ ಆನ್ಸರ್ ಹೇಳಿದ್ರು, ನನ್ಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಯ್ತು. ಹಾಗಾಗಿ ನಾವು ಓದ್ಬಹುದು, ನಮ್ಮ ಅಕಾಡೆಮಿಕ್ ನಮ್ದು ಎಂತ ಹೇಳುದು, ನಾವು ಸ್ಕಾಲರ್ ಆಗಿರ್ಬೋದು, ಓದ್ಬೋದು, ಆದ್ರೆ ನಮ್ಗೆ ಅರ್ಥ ಆಗ್ಬೇಕಿದ್ರೆ ನಾವು ಜಪ ಮಾಡ್ತಾ ಬರ್ಬೇಕು. ಯಾಕೆಂದ್ರೆ ಅದು ಇಂಟರ್ಲಿಂಕ್. ಜಪ ಮಾಡ್ತಾ 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 ನಮ್ಗೆ ಓದುವಾಗ ಅದು ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ನಿಶ್ಚಿಂತೆಯಾಗಿ ಇದರಿಂದ ನೀನು ಯಾವಾಗ ನನ್ನಲ್ಲಿ ವಾಸಿಸುವೆ. ನೋಡಿ, ಇವರೆಲ್ಲ ಕೃಷ್ಣನ ಸಖರು, ಎಲ್ಲ ಗೋಪಾಲ ಬಾಲಕರು. ಇವರು ಅನನ್ಯ ಭಕ್ತಿ ಇವರದು. ಕಾನ್ಸ್ಟೆಂಟ್ ಆಗಿ ಕೃಷ್ಣನೇ ಹೇಗೆ ಪ್ಲೀಸ್ ಮಾಡುದು, ಆಚಾರ್ಯ ಹೇಳ್ತಾರೆ ಇದೇ ಭಾವ ನಮ್ಮಲ್ಲಿ ಕೂಡ ಇರ್ಬೇಕಂತ ಆಚಾರ್ಯ ಹೇಳ್ತಾರೆ. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಂ ಇಚ್ಛಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಗಳನ್ನು ಬೆಳೆಸಿಕೋ. ಅಂದ್ರೆ ಮನಸ್ಸನ್ನು ನಿನ್ಗೆ ನಿಲ್ಲಿಸಲು, ನಿಶ್ಚಲವಾಗಿ ನನ್ನಲ್ಲಿ ನಿಲ್ಲಿಸಲು ಸಾಧ್ಯ ಇದ್ರೆ ಭಕ್ತಿಯೋಗದ ಪ್ರೊಸೆಸ್ ಎಂತ? ಜಪ ಮಾಡುವುದು, ಒಂದು ಅರ್ಧ ಗಂಟೆ ಕೀರ್ತನ ಮಾಡುವುದು, ಮತ್ತೆ 1 ಗಂಟೆ ಭಗವದ್ಗೀತೆ ಓದುದು. ಇದನ್ನು ನೀನು ಮಾಡು. ಹಾಗೆಂತ ಆಗ್ತದೆ ನಿನ್ಗೆ, ನೀನು ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಎಸ್,
ಅಭ್ಯಾಸಾಪಿ ಅಸಮ್ಮಾರ್ಥೋ ಅಸಿ ಮತ್ಕರ್ಮ ಪರಮೋ ಭವ ಮದರ್ಥಂ ಅಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದ್ರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ನಮ್ಮ ಆಚಾರ್ಯರು ಎ ಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಅವರು 65ರಲ್ಲಿ ಅಮೆರಿಕಕ್ಕೆ ಹೋದದ್ದು. ಅವರು ಅದಕ್ಕೆ ಹೋಗುವ ಮುಂಚೆ ಅಂದ್ರೆ ಆ ಟೈಮಲ್ಲಿ ಬಾಂಬೆಯು ಅಂದ್ರೆ ಪೂರ್ತಿ ಭಾರತದಲ್ಲಿ ಬಾಂಬೆ ತುಂಬಾ ಅಂದ್ರೆ ಫೇಮಸ್ ಮೆಟ್ರೋ ಸಿಟಿ. ಹಾಗಾಗಿ ಆಚಾರ್ಯರಿಗೆ ಒಂದು ಇಚ್ಛೆ ಇತ್ತು, ಬಾಂಬೆಯಲ್ಲಿ ನಮ್ದು ಅಕೌಂಟ್ ಆಫೀಸ್ ಈಗ ಜೂ ಅಲ್ಲಿ ಉಂಟು, ಅದನ್ನು ಮಾಡ್ಬೇಕಂತ ಅವರಿಗೆ ಒಂದು ಇಚ್ಛೆ ಇತ್ತು. ಹಾಗಾಗಿ ಎಂತ ಆಯ್ತು, ಅವರು ಒಂದು ಜಸ್ಟ್ ಒಂದು ಹೀಗೆ ಪಾಸ್ ಆಗುವ ಜೂ ಅಲ್ಲಿ, ಜೂ ಅಂದ್ರೆ ಅದು ಏರ್ಪೋರ್ಟ್ ಮತ್ತೆ ಎಲ್ಲ ಫಿಲ್ಮ್ ಸ್ಟಾರ್ಸ್ ಮತ್ತೆ ಕ್ರಿಕೆಟ್ ಸ್ಟಾರ್ಸ್ ಇರುವಂತ ಜಾಗ, ತುಂಬಾ ಕಾಸ್ಟ್ಲಿ, ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ. ಹಾಗಾಗಿ ಆಚಾರ್ಯ ಎಂತ ಮಾಡಿದ್ರು, ಒಂದು ಅಲ್ಲಿ ಹೋಗುವ ಮುಂಚೆ, ಅಮೆರಿಕ ಹೋಗುವ ಮುಂಚೆ ಅಲ್ಲಿ ಒಂದು ಜಸ್ಟ್ ಪಾಸ್ ಆದ್ರು, ಪಾಸ್ ಆಗುವ ಒಂದು ಜಾಗವನ್ನು ನೋಡಿದ್ರು ಜೂ ಅಲ್ಲಿ. ಅವರಿಗೆ ಇಚ್ಛೆ ಆಯ್ತು ಮನಸ್ಸಲ್ಲಿ, ಇಚ್ಛಾಗಿ ಹೇಳಿದ್ರು ಅಂದ್ರೆ ಇಲ್ಲಿ ನನ್ಗೊಂದು ದೇವಸ್ಥಾನ ಮಾಡ್ಬೇಕಂತ ನನ್ಗೊಂದು ಇಚ್ಛೆ ಉಂಟ ಅಂತ. ಮತ್ತೆ ಅಮೆರಿಕಕ್ಕೆ ಹೋದ್ರು, ಮತ್ತೆ ಅವರು 108 ದೇವಸ್ಥಾನ ಮಾಡಿದ್ರು ಪೂರ್ತಿ ಪಾಶ್ಚಾತ್ಯ ದೇಶದಲ್ಲಿ. 108 ದೇವಸ್ಥಾನ ಮಾಡಿದ ಮೇಲೆ ಅವರು 75ರಲ್ಲಿ ಭಾರತಕ್ಕೆ ಬಂದ್ರು. ಭಾರತಕ್ಕೆ ಬಂದು ಮತ್ತೆ ನೋಡಿ ಕೃಷ್ಣ ಎಷ್ಟು ಇದೆ ಅಂದ್ರೆ ಶುದ್ಧ ಭಕ್ತರಿಗೆ ಅದೇ ಜಾಗ ಅವರಿಗೆ ಸಿಕ್ತು. ಅದು ಕೂಡ ಅವ್ರು ಹೇಳ್ತಾರೆ, ಯಾರು ಸೇಲ್ ಮಾಡಿದಾನೆ ಅವ ಮೂರ್ಖ, ಯಾಕೆಂದ್ರೆ ಅವರಿಗೆ ತುಂಬಾ ಕಡಿಮೆ ರೇಟಿಗೆ ಸಿಕ್ತು. ಎಷ್ಟು ಎಷ್ಟು ಆ ಟೈಮಲ್ಲಿ 40 lakhs ಏನೋ ಇತ್ತು, ದೊಡ್ಡ ಜಾಗ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಅದು ಡಬಲ್ ಹೋಗ್ಬೇಕಿತ್ತು, ನನಗೆ ಕಡಿಮೆಯಲ್ಲಿ ಸಿಕ್ತು ಅಂತ ಹೇಳ್ತಾರೆ. ಮತ್ತೆ ಎಂತಾಯ್ತು, ಮತ್ತೆ ಅದರ ಕನ್ಸ್ಟ್ರಕ್ಷನ್ ಆಗುವಾಗ ಒಬ್ಬ ಶೆಟ್ಟಿ ಅಂತ ಇದ್ದ. ಶೆಟ್ಟಿ ಎಂತ ಮಾಡಿದ ಅಂದ್ರೆ ಆ ಕನ್ಸ್ಟ್ರಕ್ಷನ್ ಅಲ್ಲಿ ಪೂರ್ತಿ ಅವ ಎಂತ ಮಾಡುದು ಅದರಲ್ಲಿ ಇನ್ವಾಲ್ವ್ ಆಗಿದ. ಮತ್ತೆ ನಮ್ಮ ಪ್ರಭುಪಾದಿಗೆ ಗಡಿಗಡಿಯಲ್ಲಿ ಅವರು ಹೋಗುವಾಗ ಶೆಟ್ಟಿ ಎಲ್ಲಿದ್ಯಾ, ಶೆಟ್ಟಿ ಎಲ್ಲಿದ್ಯಾ ಅಂದ್ರೆ ತುಂಬಾ ಅವರಿಗೆ ಇಷ್ಟ. ಮತ್ತೆ ಶೆಟ್ಟಿ ಅಂತ ಅಂದ್ರೆ ಈ ಜಪ ಎಲ್ಲ ಮಾಡ್ತಾ ಇರ್ಲಿಲ್ಲ ಅವಂದ್ರೆ, ಬೆಳಿಗಿಂದ ಇದು ತನಕ ಪೂರ್ತಿ ಆ ದೇವಸ್ಥಾನ ಕಟ್ಟುವುದಲ್ಲಿ ಅವ ಕೆಲಸ ಮಾಡ್ತಿದ್ದ. ಮತ್ತೆ ಒಂದ್ ದಿವಸ ಎಂತ ಆಯ್ತು ಅಂದ್ರೆ, ರಾತ್ರಿ ನಮ್ಮ ಆಚಾರ್ಯರು ರೆಸ್ಟ್ ಮಾಡುವಾಗ 8:30ಗೆ ರೆಸ್ಟ್ ಮಾಡುವಾಗ ಶಿಷ್ಯರು ಬಾಗಿಲಲ್ಲಿ ಇದ್ರು, 2 ಶಿಷ್ಯರು. ಆಗ ಶೆಟ್ಟಿ ಬಂದ, ಅವನ ಆ ಕನ್ಸ್ಟ್ರಕ್ಷನ್ ಡ್ರೆಸ್ ಅಂದ್ರೆ ಸಿಮೆಂಟ್ ಎಲ್ಲ ಇರ್ತದೆ ಬಟ್ಟೆಯಲ್ಲಿ, ಹಾಗಾಗಿ ಆ ಡ್ರೆಸ್ ಅಲ್ಲೇ ಬಂದ. ಆಗ ಅವ್ರ ಶಿಷ್ಯರು ಹೇಳಿದ್ರು, ಎಲ್ಲಿಗೆ ಅಂದ್ರೆ ನನಗೆ ಪ್ರಭುಪಾದ ಹತ್ರ ಮಾತಾಡ್ಬೇಕು. ಇಲ್ಲ ಈ ಡ್ರೆಸ್ ಅಲ್ಲಿ ಇದ್ಯಾ, ನೀನು ಸ್ನಾನ ಮಾಡಿ ಬಾ, ಮತ್ತೆ ಈಗ ಬೇಡ, ಈಗ ನಾಳೆ ಬೆಳಿಗ್ಗೆ ಬಾ ಅಂತ ಹೇಳಿದ್ರು. ಮತ್ತೆ ಇಮಿಡಿಯೇಟ್ ಪ್ರಭುಪಾದಿಗೆ ಒಳಗೆ ಗೊತ್ತಾಯ್ತು, ಅವರಿಗೆ ಕೇಳಿದ್ರು. ಅವ್ರು ಹೇಳಿದ್ರು ಶೆಟ್ಟಿ ಒಳಗೆ ಬಾ ಅಂತ ಹೇಳಿದ್ರು. ಶೆಟ್ಟಿ ಒಳಗೆ ಬಾ ಅಂತ. ಇವರಿಗೆ ಶಾಕ್ ಆಯ್ತು. ಮತ್ತೆ ಅವ್ರು ಬಿಟ್ರು ಒಳಗೆ, ಯಾಕಂದ್ರೆ ಪ್ರಭುಪಾದ ಕರೆದ ಮೇಲೆ ಬಿಡ್ಬೇಕು. ಪ್ರಭುಪಾದ ಒಂದು ಮಾತು ಹೇಳಿದ್ರು, ಯಾಕಂದ್ರೆ ಪ್ರಭುಪಾದ ಹೇಳಿದ ಮಾತು ವೇದ ವಾಕ್ಯ. ಅವರು ಯಾವುದೆಲ್ಲ ಹೇಳಿದ್ದಾರೆ ಅದನ್ನು ತಪ್ಪಂತ ಹೇಳಿಲ್ಲ, ಅಂದ್ರೆ ಒಮ್ಮೆ ಹೇಳಿರೋದು ಸರಿಯೇ. ಯಾಕಂದ್ರೆ ಶುದ್ಧ ಭಕ್ತರ ಬಾಯಲ್ಲಿ ಬರುವುದೆಲ್ಲ ಸರಿ. ಯಾಕಂದ್ರೆ ಕೃಷ್ಣನು ತುಂಬಾ ಅಂದ್ರೆ ತುಂಬಾ ಎಂತ ಹೇಳುದು ಅವೇಕನಾಗಿದ್ದಾನೆ ಅವರ ಇದರಲ್ಲಿ. ನಮ್ಮ ಹೃದಯದಲ್ಲಿ ಕೂಡ ಇದ್ದಾನೆ ಪರಮಾತ್ಮ, ಆದ್ರೆ ಅವೇಕನಾಗ್ಲಿಲ್ಲ, ಜಾಗೃತ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ಶುದ್ಧ ಭಕ್ತರ ಇದರಲ್ಲಿ ತುಂಬಾ ಜಾಗೃತ ಸ್ಥಿತಿಯಲ್ಲಿ ಇದ್ದಾನೆ. ಹಾಗಾಗಿ ಅವ್ರು ಹೇಳುವುದೆಲ್ಲ ಸತ್ಯವೇ. ಹಾಗಾಗಿ ನಮ್ಮ ಆಚಾರ್ಯರು ಹೇಳಿದ್ರು ಅವನಿಗೆ, ಶೆಟ್ಟಿಗೆ, ಶೆಟ್ಟಿ ನೀನು ಇಲ್ಲಿ ಕೃಷ್ಣನಿಗೆ ದೇವಸ್ಥಾನ ಕಟ್ತಾ ಇದ್ದೀಯಾ, ಮತ್ತೆ ಗೋಲೋಕದಲ್ಲಿ ನಿನ್ಗೆ ಕೃಷ್ಣ ಮನೆ ಕಟ್ತಾ ಇದ್ದಾನೆ. ಶಿಷ್ಯರಿಗೆ ಶಾಕ್ ಆಯ್ತಂತೆ, ಯಾಕಂದ್ರೆ ಶಿಷ್ಯರಿಗೆ ಗೊತ್ತುಂಟು ಪ್ರಭುಪಾದ ಬಾಯಲ್ಲಿ ಬಂದ್ರೆ ಅದು ಆಯ್ತು, ಇನ್ನು ಶೆಟ್ಟಿಗೆ ಅಲ್ಲಿ ಕಟ್ತಾ ಇದ್ದಾರೆ. ಹಾಗಾಗಿ ಈ ಶ್ಲೋಕದಲ್ಲಿ ಹೇಳುವುದು ಅಂತಂದ್ರೆ, ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದ್ರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಇದಕ್ಕೆ ಹೇಳುದು ನಿಷ್ಕಾಮ ಕರ್ಮ ಯೋಗ. ಅಂದ್ರೆ ಈಗ ನಮ್ಮ ಸಂಸ್ಥೆಯಲ್ಲಿ ಕೂಡ ಎಂತ ಹೇಳುದು, ಈಗ ಕೆಲಸ ಎಲ್ಲವನ್ನು ಬಿಟ್ಟು ಮಾಡ್ತಾರೆ ಕೃಷ್ಣನ ಸೇವೆ, ಅದಕ್ಕೆ ನಿಷ್ಕಾಮ ಕರ್ಮ ಯೋಗ ಅಂತ ಹೇಳುದು. ಅಂದ್ರೆ ಅವ್ರದ್ದು ಯಾವುದೇ ಇದು ಇಚ್ಛೆ ಇಲ್ಲ, ಸ್ವ ಇಚ್ಛೆ ಇಲ್ಲ, ಎಲ್ಲ ಕೃಷ್ಣನಿಗೋಸ್ಕರ ಮಾಡುವುದು, ಅದಕ್ಕೆ ನಿಷ್ಕಾಮ ಕರ್ಮ ಯೋಗ ಅಂತ ಹೇಳ್ತಾರೆ. ಎಸ್, ಒಂದು ನಿಮಿಷ. ಯತ್ ಕರೋಷಿ ಯತ್ ಅಶ್ನಸಿ ಯಜ್ಯೋಸಿ ತದಶಿ ಯತ್ ತಪಸಿ ಕೌಂತೆಯ ತತ್ ಕುರುಷ್ವ ಮತ್ ಅರ್ಪಣಂ
ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಮುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಅಂದ್ರೆ ಯಾವುದೇ ಮಾಡುವುದಿದ್ರು ನಾವು ಕೃಷ್ಣನಿಗೆ ಕಾಣಿಕೆಯಾಗಿ ಮಾಡ್ಬೇಕಂತೆ. ಇದು ನಮ್ಮ ರಾಧಾ ಗೋವಿಂದ್ ಟೆಂಪಲ್ ಮಂಗಳೂರಲ್ಲಿ, ನಮ್ದು ಇಸ್ಕಾನ್ ಮಂಗಳೂರು.com ಅಲ್ಲಿ ಇದರದ್ದೆಲ್ಲ ಇದುಂಟು. ಎಸ್, ಓಕೆ. ಇದಂದ್ರೆ ನಮ್ಮ ದೇವಸ್ಥಾನದಲ್ಲಿ ನಿತ್ಯ ಸೇವೆ ಆಗ್ತದೆ. ಒಂದು ತುಳಸಿ ಹಾರ ಸೇವಾ, ಪುಷ್ಪಾಲಂಕಾರ, ರಾಜಭೋಗ ಸೇವಾ, ಸರ್ವ ಸೇವಾ, ಮತ್ತೆ ಧೂಪ ಸೇವಾ, ಕ್ಷೀರ, ನೈವೇದ್ಯ, ಪುಷ್ಪಾಲಂಕಾರ ಈ ತಿಂಗಳಿದು. ಮತ್ತೆ ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್. ಇದರಲ್ಲಿ ಅಂತಂದ್ರೆ ನೀವು ಈ ಮೆಂಬರ್ಶಿಪ್ ತಗೊಂಡ್ರೆ ನಿಮಗೆ ನಮ್ಮ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ನಿಮಗೆ ಇಸ್ಕಾನ್ಗೆ ಹೋಗ್ಬೋದು. ಅಲ್ಲಿ ಹೋಗಿ ನಿಮಗೆ ಸ್ಟೇ ಆಗ್ಬೋದು. 3 ದಿವಸ 5 ಜನರೊಟ್ಟಿಗೆ ಸ್ಟೇ ಆಗ್ಬೋದು. ಮತ್ತೆ ನಿಮಗೆ ನಮ್ಮ ಎಂತ ಹೇಳುದು ದೇವಸ್ಥಾನದ ಪ್ರೋಗ್ರಾಮ್ಗೆಲ್ಲ ಅಟೆಂಡ್ ಆಗ್ಬಹುದು. ಹಾಗಾಗಿ ಇದು ಯಾವುದು ಕಂಪಲ್ಸರಿ ಇಲ್ಲ. ಹೇಗೆಂದ್ರೆ ನೋಡಿ, ನಾವೀಗ ಒಂದು 4 ತಿಂಗಳಾಯ್ತು, 4 ತಿಂಗಳಲ್ಲ 5 ತಿಂಗಳಾಯ್ತು, ಸಾರಿ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ನಾವು ಯೂಶಲಿ ಅಂತಂದ್ರೆ ನಾವು ಈ ದೇವಸ್ಥಾನದ ಖರ್ಚಿಗೆ ನಾವು ಹೊರಗೆ ಹೋಗ್ತಾ ಇದ್ದೇವೆ. ಹೊರಗೆ ಹೋಗಿ ಜನರ ಭೇಟಿ ಮಾಡಿ ಜನರೆಲ್ಲ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ರು. ಈಗ ನಾವು ಎಂತಂದ್ರೆ ಜನರು ಯಾರೆಲ್ಲ ನಮಗೆ ಹಣ ಕೊಟ್ಟಿದ್ದಾರೆ ಅವರಿಗೆ ನಾವು ಫೋನ್ ಮಾಡಿ ಅವರೀಗ ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಫೋರ್ಸ್ ಇಲ್ಲ. ನಿಮ್ಮ ಎಂತ ಹೇಳುದು ಅನುಕೂಲಕ್ಕೆ ತಕ್ಕಾಗಿ ನೀವು ಇದಕ್ಕೆ ನಮ್ಮ ಸೇವೆಗೆ ಕೊಡಬಹುದು. ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್ ಬೇಕಿದ್ರೆ ನಿನ್ನೆ ಮೊನ್ನೆ ನನಗೆ ಹಾಕಿದ್ದಾರೆ, ನಾನು ಅವರಿಗೆ ರಿಟರ್ನ್ ಹಾಕಿದ್ದೇನೆ. ಮಾಡ್ಲಿಕ್ಕೆ ಇಚ್ಛೆ ಇದ್ರೆ ನಿಮಗೆ ಮಾಡಬಹುದು ಸರ್. ಎಸ್. ಅತೇತಾದಪಿ ಆಸಕ್ತೋ ಅಸಿ ಕರ್ತುಂ ಮದ್ಯೋಗಂ ಆಶ್ರಿತ ಸರ್ವಕರ್ಮ ಫಲಾತ್ಯಾಗಂ ತಥಾ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮ ಫಲವನ್ನು ತ್ಯಾಗ ಮಾಡಿ ಆತ್ಮಸಿತನಾಗಿರಲು ಪ್ರಯತ್ನಿಸು. ಅಂದ್ರೆ ಸಕಾಮ ಕರ್ಮಯೋಗ. ಸಕಾಮ ಕರ್ಮಯೋಗ ಅಂದ್ರೆ ಹೇಗಂದ್ರೆ ನೋಡಿ, ರೂಪ ಗೋಸ್ವಾಮಿ ಅಂತ ಹೇಳ್ತಿದ್ರು. ಅಂದ್ರೆ ಅವರು 50% ದೇವರಿಗೆ ಕೊಡ್ಬೇಕಂತೆ, 25% ನಮ್ಮ ಸೇಫ್ಟಿಗೆ ಇಡ್ಬೇಕು, 25% ನಮ್ಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ ನೋಡ್ಬೇಕಂತೆ. ಈ ತರ ಮಾಡ್ಬೇಕಂದ್ರೆ ಪೂರ್ತಿ ಮಾಡ್ಲಿಕ್ಕೆ ಆಗುತ್ತದೆ. ಈ ತರ ಅಂದ್ರೆ ಇದೆಲ್ಲ ಎಂತ ಮಾಡ್ತದೆ ಅಂದ್ರೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಅನುಕೂಲ ಮಾಡ್ತದೆ. ಆದ್ರೆ ಫುಲ್ ಎಂತ ಅಂದ್ರೆ ಫುಲ್ ಆಗಿ ಭಕ್ತಿ ತಗೊಳ್ಳುವುದು ತುಂಬಾ ಉತ್ತಮ. ಆದ್ರೆ ಈ ತರ ಮಾಡಿ 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 ಕೂಡ ನಾವು ಬರ್ಬೋದು ಅಂತ ಆಚಾರ್ಯ ಹೇಳ್ತಾರೆ. ಎಸ್. ಶ್ರೇಯೋ ಈ ಜ್ಞಾನಂ ಅಭ್ಯಾಸ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗ ಶಾಂತಿ ಅನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದ್ರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ. ಏಕೆಂದ್ರೆ ಇಂಥ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಅಂದ್ರೆ ಇದೆಂತ ಹೇಳ್ತಾ ಇದ್ದಂದ್ರೆ ಇದೆಲ್ಲ ಸ್ಟೆಪ್ ಭಕ್ತಿಯಲ್ಲಿ ಕೃಷ್ಣನಲ್ಲಿ ಪಡಲಿಕ್ಕೆ. ಇದೆಲ್ಲ ಸ್ಟೆಪ್ ಅಂದ್ರೆ ಅದು ಮಾಡ್ಲಿಕ್ಕೆ ಆಗದಿದ್ರೆ ಇದನ್ನು ಮಾಡು. ಎಂತಂದ್ರೆ ಜ್ಞಾನ ಸಾಧನೆ ಅಂದ್ರೆ ಓದ್ತಾ ನಾವು ಜ್ಞಾನ ಸಾಧನೆ ಇದೆ. ಅದಕ್ಕಿಂತ ಧ್ಯಾನ ಉತ್ತಮ. ಅದು ಧ್ಯಾನ ಈ ಕಲಿಯುಗಕ್ಕೆ ಆಗುದಿಲ್ಲ, ಅದು ಸತ್ಯಯುಗಕ್ಕೆ. ಮತ್ತೆ ಕರ್ಮಫಲ ತ್ಯಾಗ ಉತ್ತಮ, ಅದಕ್ಕಿಂತ ಉತ್ತಮ. ಜ್ಞಾನ ಮತ್ತೆ ಜ್ಞಾನಕ್ಕಿಂತ ಕರ್ಮಫಲ ತ್ಯಾಗ ಅದಕ್ಕಿಂತ ಉತ್ತಮ. ಅಂದ್ರೆ ಒಂದಕ್ಕಿಂತ ಒಂದು ಉತ್ತಮ ಅಂತ ಹೇಳ್ತಿದ್ದಾರೆ. ಏಕೆಂದ್ರೆ ಇಂಥ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಆಚಾರ್ಯ ಹೇಳ್ತಾರೆ ನಾವು ಕೊಡುವುದು ಅಭ್ಯಾಸ ಮಾಡ್ಬೇಕಂತೆ. ಈಗ ನೋಡಿ, ಈಗ ದೇವಸ್ಥಾನದವರು ಒಂದು ಬರ್ತಾರೆ, ಆಗ ಬರುವಾಗ ನಾವು ಕೊಡುವುದು ಎಂತ ಆಗ್ತದೆ ಅಂದ್ರೆ ಕೊಡ್ತಾ 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 ಸಾಯೋ ಟೈಮಲ್ಲಿ ನಮ್ಗೆ ಎಂತ ಆಗ್ತದೆ ಅಂದ್ರೆ ಇಲ್ಲದ ಎಂತ ಆಗ್ತದೆ, ನಾವು ಜಿಪುಣತೆ ಇದ್ರೆ ನಮ್ಗೆ ಅದರದ್ದೇ ಆಸಕ್ತಿ ಬರ್ತದೆ. ನೋಡಿ ಆಚಾರ್ಯ ಹೇಳ್ತಾರೆ ಸಾಯುವಾಗ ಎಲ್ಲರೂ ಹೀಗೆ ಮಾಡಿ. ಅಂದ್ರೆ ಅವರಿಗೆ ಟೆನ್ಷನ್ ಅಂತಂದ್ರೆ ನನ್ನ ಹತ್ರ ಇಷ್ಟು ಹಣ ಉಂಟು, ಇನ್ನು ಅದು ಎಂತ ಆಗ್ತದೆ ಅಂತ. ಹಾಗೆ ಆಚಾರ್ಯ ಹೇಳ್ತಾರೆ ಕೊಡುವುದು ನಾವು ಅಭ್ಯಾಸ ಮಾಡ್ಬೇಕು. ನಾವು ದೇವರಿಗೆ ಕೊಡುವಾಗ ಎಂತ ಆಗ್ತದೆ ಅಂದ್ರೆ ನಾವು ಅದರಲ್ಲಿ ಲಾಭವೇ ಗಳಿಸುವಲ್ಲ, ಅಲ್ಲದೆ ನಮಗೆ ಲಾಸ್ ಇಲ್ಲ. ಯಾಕಂದ್ರೆ ಆಚಾರ್ಯ ಹೇಳ್ತಾರೆ ಎಲ್ಲವೂ ಕೃಷ್ಣಂದೇ. ಈಗ ಹೇಗಂದ್ರೆ ಈಗ ನಾವು ಒಂದು ಒಳ್ಳೆ ಹುದ್ದೆಯಲ್ಲಿದ್ದೇವೆ, ಒಳ್ಳೆ ಹಣ ಗಳಿಸಿದ್ದೇವೆ. ಆದ್ರೆ ಈಗ ಎನಿ ಮೂಮೆಂಟ್ ಕೃಷ್ಣನಿಗೆ ನಮ್ಮನ್ನು ಝೀರೋ ಮಾಡ್ಬೋದು. ಎಂತ ನಮ್ಮ ರೋಗಕ್ಕೆ ಇದು ಮಾಡ್ಬೋದು, ಎಂತ ನಮ್ಮ ಹಣವನ್ನು ಕದಿಬಹುದು, ಎಂತ ಮಾಡ್ಬೋದು. ಹಾಗಾಗಿ ಅದು ಶಾಶ್ವತ ಅಲ್ಲ. ಯಾಕಂದ್ರೆ ಅದು ಕೊಡುವುದು ಕೂಡ ಕೃಷ್ಣನೇ. ಹಾಗಾಗಿ ಈ ಕಾನ್ಸೆಪ್ಟ್ ನಾವು ಬರ್ಬೇಕು. ನೋಡಿ, ಯಾರಿಗೆ ಅಸೂಯೆ ಇಲ್ಲವೋ,
ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢ ಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸುವನು, ಅಂತ ಭಕ್ತನು ನನಗೆ ಬಹಳ ಪ್ರಿಯನಾದವನು. ನೋಡಿ, ನಿಮ್ಗೆ ಈ ಚಿತ್ರದಲ್ಲಿ ಕಾಣ್ತದೆ, ಅಲ್ಲಿ ಕೃಷ್ಣ ಎಂತ ಹೇಳುದಂದ್ರೆ ಯಾರಿಗೂ ಅಸೂಯೆ ಇಲ್ಲ, ಮತ್ತೆ ಎಲ್ಲರ ಸ್ನೇಹಿತ, ಮತ್ತೆ ಒಡೆಯನೆಂಬ ಭಾವನೆ ಇಲ್ಲ. ಯಾವಾಗಲೂ ನಾವು ಕೃಷ್ಣನ ಸೇವಕರೆಂಬ ಭಾವ ಇರ್ಬೇಕಂತೆ. ಆದ್ರೆ ಆಚಾರ್ಯ ಹೇಳ್ತಾರೆ, ಈ ಭೌತಿಕ ಎಜುಕೇಶನ್, ಸೋಕಾಲ್ಡ್ ನಿಮ್ಮ ಮೆಟೀರಿಯಲ್ ಎಜುಕೇಶನ್ ಎಂತ ಮಾಡ್ತದೆ ಅಂದ್ರೆ ನಮ್ಮನ್ನು ಅಹಂಕಾರಕ್ಕೆ ತರ್ತದೆ. ನಾನು ಮಾಸ್ಟರ್, ನಾನು ಒಡೆಯ ಅಂತ ಅಹಂಕಾರಕ್ಕೆ ತರ್ತದೆ. ಆದರೆ ಈ ಆಧ್ಯಾತ್ಮಿಕ ಎಜುಕೇಶನ್ ನಮ್ಮನ್ನು ನಾವು ಕೃಷ್ಣನ ಸೇವಕರಂತ ಭಾವನೆ ತರ್ತದೆ. ಹಾಗಾಗಿ ಆ ಸೇವಕ ಭಾವ ಬೇಕು, ನಾವು ಆ ಮಾಸ್ಟರ್ ಭಾವ ನಮಗೆ ಇರಬಾರ್ದು. ಒಡೆಯನೆಂಬ ಭಾವನೆ ಇಲ್ಲದೆ ನಿರಂಕಾರನೋ ಅಂದ್ರೆ ಅಹಂಕಾರ ಇಲ್ಲದವನು, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಎಲ್ಲವನ್ನು ಒಂದೇ ರೀತಿ ನೋಡುವುದು, ಕ್ಷಮಾಶೀಲನು. ನೋಡಿ, ಆಚಾರ್ಯ ಹೇಳ್ತಾರೆ ಕ್ಷಮ. ನಾವು ಈಗ ನಮ್ಗೆ ಯಾರಾದ್ರೂ ಒಂದು ಕೆಟ್ಟದ್ದು ಮಾಡಿದ್ವಿ, ನಾವು ಎಂತ ಮಾಡುದು, ಅವರಿಗೆ ಶಾಪ ಆಗ್ತೇವೆ, ಅವನು ಹೀಗೆ ಹಾಕ್ಬೇಕು, ಅವನು ಹಾಗೆ ಹಾಕ್ಬೇಕು, ಹಾಗೆ ತುಂಬಾ ನಾವು ಶಾಪ ಆಗ್ತೇವೆ. ಆದ್ರೆ ಆಚಾರ್ಯ ಹೇಳ್ತಾರೆ ನಮ್ಗೆ ಅಂದ್ರೆ ನಮ್ಗೆ ಎಂತಾದ್ರು ಯಾರಾದ್ರು ಮಾಡಿದ್ರೆ ನಾವು ಕ್ಷಮಿಸಬೇಕಂತೆ. ಕ್ಷಮಿಸುವುದರಿಂದ ನಮ್ಗೆ ನಾವಂದ್ರೆ ನಮ್ಮ ಹೃದಯವು ತುಂಬಾ ಗಟ್ಟಿ ಆಗ್ತದೆ, ಮತ್ತೆ ನಮ್ಗೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಇದು ತುಂಬಾ ಅನುಕೂಲ ಮಾಡ್ತದೆ. ಹಾಗಾಗಿ ಅದು ಇರ್ಬೇಕು ನಮ್ಗೆ, ಇನ್ನೊಬ್ಬರನ್ನು ನಾವು ಕ್ಷಮಿಸುವಂತ ಮನೋಭಾವ ಇರ್ಬೇಕು. ಮತ್ತೆ ಯಾವಾಗಲೂ ತೃಪ್ತಿ, ಸದಾ ತೃಪ್ತನೋ, ಹೇಗಂದ್ರೆ ಅದು ಬೇಕು ಇದು ಬೇಕು ಆ ತರ ಇರಬಾರ್ದು, ಸಿಕ್ಕಿದ್ರಲ್ಲಿ ನಾನು ಸ್ಯಾಟಿಸ್ಫೈಡ್ ಆ ತರ ಇರ್ಬೇಕಂತೆ. ಮತ್ತೆ ಸಂತುಷ್ಟನು, ಮತ್ತೆ ಆತ್ಮ ಸಂಯಮಿಯು. ಆತ್ಮ ಸಂಯಮ ಅಂದ್ರೆ ಅವ ಆತ್ಮದ ಬಗ್ಗೆ ಅವನಿಗೆ ಅರಿವುಂಟು, ಅದು ಆತ್ಮ ಸಂಯಮ. ಮತ್ತೆ ದೃಢ ಚಿತ್ತ ಅಂದ್ರೆ ದ್ವಂದ್ವ ಇಲ್ಲ, ಅದು ಸರಿ ಇದು ಸರಿ, ದೃಢ ಒಂದೇ ಮನಸ್ಸಿನಲ್ಲಿ. ಮತ್ತೆ ಭಕ್ತಿ ಸೇವೆ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸೋನು, ಅಂತ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಈ ಚಿತ್ರದಲ್ಲಿ ಕಾಣುವುದು ಸುಧಾಮ. ನೋಡಿ, ಸುಧಾಮ ಕೃಷ್ಣನ ಗೆಳೆಯ. ಆದರೆ ಸುಧಾಮ ಎಂತ ಮಾಡ್ತಾನಂದ್ರೆ, ಸುಧಾಮ ತುಂಬಾ ಬಡವ. ಅವನ ಹೆಂಡತಿ ಹೇಳ್ತಾಳೆ, ನಿನ್ನ ಗೆಳೆಯ ಇಲ್ಲಿ ರಾಜನಾಗಿದ್ದಾನೆ, ನೀನು ಇಲ್ಲಿ ಎಂತ ಮಾಡ್ತಿದ್ಯಾ, ಹೋಗಿ ಅವನ ಹತ್ರ ಬೇಡಿ ಎಂತದು ತಾ ಅಂತ ಹೇಳ್ತಾಳೆ. ಅದಕ್ಕೆ ಸುಧಾಮ ಎಂತ ಮಾಡ್ತಾನೆ, ಸುಧಾಮನಿಗೆ ಆ ಕೃಷ್ಣನ ಹತ್ರ ಬೇಡಿ ತರಲಿಕ್ಕೆ ಇಚ್ಛೆ ಇಲ್ಲ. ಆದ್ರೂ ಕೂಡ ಕೃಷ್ಣನನ್ನು ಭೇಟಿಯಾಗಿ ತುಂಬಾ ಸಮಯ ಆಯ್ತು, ಹಾಗೆ ಹೋದ. ನೋಡಿ, ಹೋಗುವಾಗ ನೋಡಿ ಸುಧಾಮನಿಗೆ ಎಂತ ಮಾಡ್ತಾನೆ, ಇವ ಪಾದ ಪೂಜೆ ಮಾಡ್ತಾನೆ. ಹಾಗಾಗಿ ಕೃಷ್ಣನಿಗೆ ಆ ಶ್ರೀಮಂತಿಗೆ ಬಡವ ಅಂತ ಇಲ್ಲ, ಕೃಷ್ಣನಿಗೆ ಖಾಲಿ ಭಕ್ತಿ ಮಾತ್ರ ಬೇಕು, ನಮ್ಮಲ್ಲಿದ್ದ ಭಕ್ತಿ ಮಾತ್ರ. ಕೃಷ್ಣನಿಗೆ ನಮ್ಮ ಶ್ರೀಮಂತಿಗೆ ಇದೆಲ್ಲ ಅವನು ನೋಡುದಿಲ್ಲ, ಕೃಷ್ಣ ನೋಡುದು ನಮ್ಮ ಆ ಭಕ್ತಿಯನ್ನು ನೋಡುದು. ಹಾಗಾಗಿ ಸುಧಾಮನ ಹತ್ರ ಅನನ್ಯ ಭಕ್ತಿ ಇತ್ತು. ಎಸ್, ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿ ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ, ಆತನು ನನಗೆ ಬಹು ಪ್ರಿಯನಾಗುತ್ತಾನೆ. ಅಂದ್ರೆ ಯಾರಿಗೆ ಉದ್ವೇಗ ಇಲ್ಲ ನೋಡಿ, ಇದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಈ ಚಿತ್ರದಲ್ಲಿ ನಿಮಗೆ ಕಾಣ್ತದೆ, ಇದು ಕೈಲಾಸದಲ್ಲಿ ಶಿವ ಮತ್ತೆ ಪಾರ್ವತಿ. ಶಿವ ಎಂತ ಮಾಡುದು, ಇಲ್ಲಿ ನಿಮ್ಗೆ ಕಾಣ್ತದೆ, ಇದು ನಾರದ ಮುನಿ. ಶಿವ ಪಾರ್ವತಿಯನ್ನು ತೊಡೆಯಲ್ಲಿ ಕೂತ್ಕೊಂಡು ಭಾಗವತಂ ಹೇಳ್ತಾ ಇದ್ದಾನೆ, ಆಗ ಎಲ್ಲರೂ ಅಲ್ಲಿ ಕೇಳ್ತಾ ಇದ್ದಾರೆ. ಚಿತ್ರಕೇತು ಎಂತ ಮಾಡ್ತಾನೆ, ಆ ವಿಮಾನದಲ್ಲಿ ಬರ್ತಾನೆ. ವಿಮಾನದಲ್ಲಿ ಬಂದು ಚಿತ್ರಕೇತು ಕೃಷ್ಣನ ಶುದ್ಧ ಭಕ್ತ. ಅವ ಅದನ್ನು ನೋಡಿ ಅವ ಎಂತ ಹೇಳ್ತಾನೆ ಅಂದ್ರೆ, ಅವ ನಗ್ತಾನೆ. ನಗ್ತಾ ಅಂದ್ರೆ ಜಸ್ಟ್ ಒಂದು ಅವ ನಗಡಿದು. ಇದಕ್ಕೆ ಎಂತ ಆಗ್ತದೆ, ಶಿವನಿಗೆ ಎಂತ ಕೋಪ ಬರುವುದಿಲ್ಲ, ಯಾಕಂದ್ರೆ ಶಿವನಿಗೆ ಗೊತ್ತುಂಟು ಚಿತ್ರಕೇತು ಕೃಷ್ಣನ ಶುದ್ಧ ಭಕ್ತ ಅಂತ. ಆದ್ರೆ ಪಾರ್ವತಿ ಇಮಿಡಿಯೇಟ್ ಆಗಿ ಅವನಿಗೆ ಶಾಪ ಕೊಡ್ತಾಳೆ. ಶಾಪ ಕೊಟ್ಟ ಕೂಡಲೇ ಶಿವನಿಗೆ ಬೇಜಾರಾಗ್ತದೆ, ನೀನು ಯಾಕೆ ಅವನಿಗೆ ಶಾಪ ಕೊಟ್ಟಿ, ಅವ ಕೃಷ್ಣನ ಭಕ್ತ ಅಂತ. ಮತ್ತೆ ಆಚಾರ್ಯ ಹೇಳ್ತಾರೆ, ಇಲ್ಲಿ
ಚಿತ್ರಗುಪ್ತಿಗೆ ಅದು ಕೌಂಟರ್ ಅಟ್ಯಾಕ್ ಮಾಡ್ಬೋದಿತ್ತಂತೆ, ಯಾಕೆಂದ್ರೆ ಅವು ಕೂಡ ಕೃಷ್ಣನ ಭಕ್ತ, ಕೃಷ್ಣನಲ್ಲಿ ಪ್ರೇ ಮಾಡ್ತಾರೆ, ಕೃಷ್ಣ ಆ ಶಾಪವನ್ನು ತೆಗೀತಾ ಇದ್ದ. ಆದ್ರೆ ಚಿತ್ರಗುಪ್ತ ಎಂತ ಮಾಡಿದ, ಇದೆಲ್ಲ ಕೃಷ್ಣನ ಇಚ್ಛೆ. ಹಾಗಾಗಿ ಇಮಿಡಿಯೇಟ್ ಹೋಗಿ ಆ ದೇವಿಗೆ ಪಾರ್ವತಿಗೆ ಸರೆಂಡರ್ ಆದ, ಅಡ್ಡ ಬಿದ್ದ, ಮತ್ತೆ ಹೇಳ್ದ, ಓ ತಾಯಿ, ನೀನು ಕೊಟ್ಟ ಆ ಶಿಕ್ಷೆಯನ್ನು ನಾನು ಸ್ವೀಕರಿಸಲು ಸಿದ್ಧ. ಆಚಾರ್ಯ ಹೇಳ್ತಾರೆ ಇದು ಒಂದು ಶುದ್ಧ ಭಕ್ತನ ಲಕ್ಷಣ. ಹಾಗಾಗಿ ಮತ್ತೆ ಆಕ್ಚುಲಿ ಅವನ ಇಂಟೆನ್ಷನ್ ಆಗಿರ್ಲಿಲ್ಲ, ಅವನ ಅಗಡಿದ. ಯಾಕೆಂದ್ರೆ ನೋಡಿ, ಭಾಗವತಂ ಹೇಳುವಾಗ ಆಕ್ಚುಲಿ ಶಿವ ಕೂಡ ಆ ಒಂದು ಕಾಮದ ಭಾವನೆ ಇಲ್ಲ, ಯಾಕಂದ್ರೆ ಅವ ಮುಕ್ತ ಪುರುಷ. ಆದ್ರೂ ಕೂಡ ಇದು ಒಳ್ಳೆ ಎಕ್ಸಾಂಪಲ್ ಅಲ್ಲ, ಯಾಕಂದ್ರೆ ಮತ್ತೆ ಜನರು ಕೂಡ ಭಾಗವತಂ ಕ್ಲಾಸ್ ಮಾಡುವಾಗ ಅವರ ಹೆಂಡತಿಯನ್ನು ತೊಡೆಯಲ್ಲಿ ಕೂತ್ಕೊಂಡು ಮಾಡ್ತಾರೆ. ಹಾಗಾಗಿ ಇದು ಒಳ್ಳೆ ಎಕ್ಸಾಂಪಲ್ ಅಲ್ಲ ಅಂತ ಹೇಳಿ ಅವರು ನಕ್ಕಿದ್ರು. ಹಾಗಾಗಿ ಮತ್ತೆಂತಾಯ್ತು, ಅವನಿಗೆ ಶಾಪ ಸಿಕ್ತು, ನೀನು ಅಸುರ ಆಗು, ರಾಕ್ಷಸ ಆಗು ಅಂತ. ಮತ್ತೆ ಆ ಶಾಪದಲ್ಲಿ ಎಂತಾಯ್ತು, ಅವ ನೆಕ್ಸ್ಟ್ ಲೈಫ್ ಅಲ್ಲಿ ವೃತಾಸುರ ಆದ. ವೃತಾಸುರ ಆಗಿ ಅವ ಎಲ್ಲಾ ದೇವತೆಗಳನ್ನು ಡಿಫೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ, ತುಂಬಾ ಶಕ್ತಿಶಾಲಿ ಆದ. ಮತ್ತೆ ಕಡೆಗೆ ಎಂತಾಯ್ತು, ಕಡೆಗೆ ಇಂದ್ರನೊಟ್ಟಿಗೆ ಯುದ್ಧ ಆಗುವಾಗ ಯುದ್ಧ ಮಾಡ್ತಿದ್ದಾನೆ, ಇಂದ್ರನಿಗೆ ಅವನಿಗೆ ಕೊಲ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕಡೆಗೆ ಅವನು ನಾರಾಯಣ ಅಸ್ತ್ರ ಇರ್ತದೆ, ಅದು ವೃತಾಸುರ ಹತ್ರ ಇರ್ತದೆ. ಮತ್ತೆ ಆ ಅಸ್ತ್ರವನ್ನು ಅವನೇ ಕೊಡ್ತಾನೆ ವೃತಾಸುರ ಇವನಿಗೆ, ಯಾರಿಗೆ, ಇಂದ್ರನಿಗೆ ಕೊಟ್ಟು ಹೇಳ್ತಾನೆ, ಈ ಅಸ್ತ್ರದಿಂದ ಮಾತ್ರ ನನ್ನನ್ನು ಕೊಲ್ಲಿಕ್ಕೆ ಆಗುದು, ಹಾಗಾಗಿ ಇದನ್ನು ಕೊಲ್ಲು ಅಂತ. ಮತ್ತೆ ಇಂದ್ರ ಎಂತ ಮಾಡ್ತಾನೆ, ಅವನನ್ನು ಕೊಲ್ಲುವಾಗ ಅವ ಸಾಯುವಾಗ ಇಮಿಡಿಯೇಟ್ ಆಗಿ ಅವನ ಆತ್ಮ ಗೋಲೋಕಕ್ಕೆ ಹೋಯ್ತಂತೆ, ವೃತಾಸುರನು. ಇಲ್ಲಿ ನಮ್ಮ ಆಚಾರ್ಯರು ಹೇಳ್ತಾರೆ ಭಾವಾರ್ಥದಲ್ಲಿ, ವೃತಾಸುರ ಸತ್ತು ಗೆದ್ದ, ಇಂದ್ರ ಗೆದ್ದು ಸೋತ. ಅಂದ್ರೆ ನಮ್ಮ ಏಮ್ ಎಂತ ಅಂದ್ರೆ ಮರಳಿ ಭಗವಂತನೆಡೆಗೆ ಹೋಗ್ಲಿಕ್ಕೆ. ಹಾಗಾಗಿ ವೃತಾಸುರ ಎಂತ ಮಾಡಿದ, ಮರಳಿ ಭಗವಂತನೆಡೆಗೆ ಹೋದ್ರ. ಆದ್ರೆ ಇಂದ್ರ ಎಂತ ಮಾಡಿದ, ವಾಪಸ್ ಇಲ್ಲೇ ಇದ್ದ. ಹಾಗಾಗಿ ಇದನ್ನ ಅಲ್ಲಿ ವಿವರಿಸ್ತಾರೆ. ಹಾಗಾಗಿ ಇದು ಕೂಡ ಒಂದು ಶುದ್ಧ ಭಕ್ತರ ಲಕ್ಷಣ. ಭಕ್ತರು ಅವರಿಗೆ ಎಂತ ಕೃಷ್ಣ ಕೊಟ್ಟರು ಕೂಡ ಅವರು ಸ್ವೀಕರಿಸ್ತಾರೆ, ಇದು ಕೃಷ್ಣನ ಇಚ್ಛೆ ಅಂತ. ಹಾಗಾಗಿ ಇದು ನಾವು ಇಲ್ಲಿ ಪಾಠದಲ್ಲಿ ಕಲಿಬೇಕು. ಎಸ್, ಇದಾಗಿದಾಗ 12ನೇ ಅಧ್ಯಾಯದ 16ನೇ ಶ್ಲೋಕ. ಚಟುವಟಿಕೆಗಳು ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿ ಶ್ರಮ ಪಡೆದ ಭಕ್ತನು ನನಗೆ ಬಹು ಪ್ರಿಯನು. ನೋಡಿ, ಇದು ಸುಧಾಮ. ನೋಡಿ, ಸುಧಾಮನ ಮನೆ ನೋಡಿ, ಮತ್ತೆ ಅವಳ ಹೆಂಡತಿ ನೋಡಿ, ಏನಿಲ್ಲ, ಅವ ಜಪ ಮಾಡ್ತಿದ್ದಾನೆ, ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಅದರಲ್ಲಿ ಅವ ಸಂತುಷ್ಟನಾಗಿದ್ದಾನೆ. ಆದ್ರೆ ಹೆಂಡತಿ ಹೇಳುದು, ನೋಡು, ಒಂದು ಮನೆ ಸರಿಯಾಗಿಲ್ಲ, ಮತ್ತೆ ನನಗೆ ಸರಿಯಾಗಿ ಬಟ್ಟೆ ಇಲ್ಲ, ತಿನ್ಲಿಕ್ಕೆ ಎಂತ ಗತಿ ಇಲ್ಲ, ನೀನು ಹೋಗು, ಕೃಷ್ಣನಲ್ಲಿ ಹೋಗು, ನಿನ್ನ ಸ್ನೇಹಿತ ಕೃಷ್ಣ ಇದ್ದಾನೆ, ರಾಜನಾಗಿದ್ದಾನೆ, ಅವನಲ್ಲಿ ಹೋಗು. ಮತ್ತೆ ಹಾಗೆ ಅವಳು ಹೇಳಿದಕ್ಕೆ ಓದೋದಲ್ಲ, ಅವ ಅಂದ್ರೆ ಕೃಷ್ಣನ ಭೇಟಿಯಾಗಿ ತುಂಬಾ ಸಮಯ ಆಯ್ತು, ಹಾಗೆ ಓದೋದು. ಮತ್ತೆ ಅಲ್ಲಿ ಹೋಗಿ ಅವ ಎಂತ ಕೇಳಲಿಲ್ಲಂತೆ. ಆದ್ರೆ ವಾಪಸ್ ಬರುವಾಗ ಅವನಿಗೆ ಶಾಕ್ ಆಯ್ತಂತೆ. ಅಲ್ಲಿ ಅರಮನೆಯಿಂದ ಬರ್ತಾನೆ, ಬರುವಾಗ ಅವನ ಮನೆ ವಜ್ರದ ಮನೆ ಆಗಿದೆ. ಮತ್ತೆ ಪೂರ್ತಿ ಅವನ ಹೆಂಡತಿ ಒಳ್ಳೆ ಸೀರೆ ಧರಿಸಿ, ಪೂರ್ತಿ ಅವಳ ಬಂಗಾರ ಎಲ್ಲ ಉಂಟು, ಮತ್ತೆ ತಿನ್ಲಿಕ್ಕೆ ಎಲ್ಲ ವ್ಯವಸ್ಥೆ. ಅಂದ್ರೆ ಕೃಷ್ಣನಿಗೆ ಗೊತ್ತುಂಟು, ನಾವು ಕೇಳದೆ ಕೃಷ್ಣ ಕೊಡ್ತಾನೆ. ಹಾಗೆ ಆಚಾರ್ಯ ಹೇಳುದು, ಹೇಗೆ ದುಃಖವು ಕೇಳದೆ ಬರ್ತದ, ಹಾಗೆ ಸುಖವೂ ಕೂಡ ಬರ್ತದೆ. ಆದ್ರೆ ನಾವು ಎಂತಂದ್ರೆ ಕೃಷ್ಣನಲ್ಲಿ ನಮ್ಗೆ ನಂಬಿಕೆ ಇರಬೇಕು. ನೋಡಿ, ಸುಧಾಮ ಅಲ್ಲಿ ಹೋಗಿ ಎಂತ ಕೇಳಿಲ್ಲ, ಆದ್ರೆ ಬರುವಾಗ ಎಲ್ಲವೂ ಅವನಿಗೆ ಇತ್ತು. ಎಸ್, ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭ ಅಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೋ ಅಂತ ಭಕ್ತರು ನನಗೆ ಬಹು ಪ್ರಿಯನು. ಅಂದ್ರೆ ಇಲ್ಲಿ ನಿಮ್ಗೆ ಕಾಣುವುದು ಆ ಪ್ರಹ್ಲಾದ್ ಮಹಾರಾಜಿಗೆ ಅವನ ತಂದೆ ಹಿರಣ್ಯಕಶಿಪು ಎಂತೆಲ್ಲ ಕಷ್ಟ ಕೊಟ್ಟ ನೋಡಿ. ಆನೆಯನ್ನು ತೊಳಿಲಿಕ್ಕೆ ಬಂದ, ಹಾವು ಹಾಕಿದ, ಬೆಂಕಿಯಲ್ಲಿ ಹಾಕಿದ, ಮತ್ತೆ ಬೆಟ್ಟದಿಂದ ಧೂಳಿಗೆ ನೋಡಿದ, ನೀರಿಗೆ ಹಾಕ್ಲಿಕ್ಕೆ ನೋಡಿದ, ಎಷ್ಟೆಲ್ಲ ಕಷ್ಟ ಕೊಟ್ಟ. ಆದ್ರೂ ಕೂಡ ಅವ ಕೃಷ್ಣ ಪ್ರಜ್ಞೆಯಿಂದ ಒಂಚೂರು ಆಚೆಚೆ ಆಗ್ಲಿಲ್ಲ. ಅವ ಪೂರ್ತಿ ಸಮಾಧಿಯಲ್ಲಿದ್ದ ಕೃಷ್ಣನಲ್ಲಿ.
ಹಾಗಾಗಿ ಇದು ನಾವು ಮಾಡ್ಬೇಕಂತ ಆಚಾರ್ಯರು ಹೇಳ್ತಾರೆ. ಎಸ್, ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನಗಳಲ್ಲಿ ಶೀತೋಷ್ಣಗಳಲ್ಲಿ ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶನುಂಟು ಮಾಡುವ ಎಲ್ಲಾ ಸಾಹಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು ಭಕ್ತಿ ಸೇವೆಯಲ್ಲಿ ನಿರತನು ಆದವನು ನನಗೆ ಬಹು ಪ್ರಿಯನಾದವನು. ಎಸ್, ಇದರ ಬಗ್ಗೆ ತಿಳಿಯುವ ಇಲ್ಲಿ ನಿಮ್ಗೆ ಉದಾಹರಣೆ ಕಾಣುವುದು ಅಂಬರೀಷ್ ಮಹಾರಾಜ್. ಇದು ಭಾಗವತ ಮೇಲೆ ಉಲ್ಲೇಖ ಉಂಟು. ಅಂಬರೀಷ್ ಮಹಾರಾಜ್ ನವವಿಧ ಭಕ್ತಿ ಅಂದ್ರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಾಖ್ಯ, ಆತ್ಮನಿವೇದನ, ಈ 9 ಕಂಪ್ಲೀಟ್ ಆಗಿ ಕೃಷ್ಣನಿಗೆ ಅವರು ಸಮರ್ಪಣೆ ಮಾಡಿದ ಅಂಬರೀಷ್ ಮಹಾರಾಜ್. ಅಂಬರೀಷ್ ಮಹಾರಾಜ್ ಎಂತ ಮಾಡ್ತಾರೆ? ಅಂಬರೀಷ್ ಮಹಾರಾಜ್ ಅವರ ಆಸ್ಥಾನಕ್ಕೆ ದುರ್ವಾಸ ಮುನಿ ಬರ್ತಾರೆ. ಇಲ್ಲಿ ನಿಮಗೆ ಕಾಣ್ತದೆ, ಇದು ದುರ್ವಾಸ ಮುನಿ, ಇದು ದುರ್ವಾಸ ಮುನಿ, ಇದು ಅಂಬರೀಷ್ ಮಹಾರಾಜ್. ದುರ್ವಾಸ ಮುನಿ ಬರ್ತಾರೆ. ಅವರು ಏಕಾದಶಿಯ ಮರು ದಿವಸ ಅಂದ್ರೆ ದ್ವಾದಶಿ ದಿವಸ ಬರ್ತಾರೆ. ನಾನು ಕೂಡ ನೋಡಿ, ನಿನ್ನೆ ನಾನು ನೀರು ಕುಡಿದೆ. ಅಂದ್ರೆ ನಮ್ಗೆ ಈಗ ನಿರ್ಜಲ್ ಮಾಡೋದಾದ್ರೆ ನಮ್ಗೆ ಫಾಸ್ಟ್ ಬ್ರೇಕ್ ಮಾಡ್ಬೇಕು, ಅದು ಟೈಮ್ ಉಂಟು. ಅದಕ್ಕೆ ಆ ಟೈಮಲ್ಲಿ ನಾವು ನೀರು ಕುಡಿಬೇಕು. ಹಾಗಾಗಿ ಆ ಟೈಮಲ್ಲಿ ಬಂದ್ರು. ಯಾವುದು ಪಾರಾಯಣ ಟೈಮಲ್ಲಿ ಬಂದಿದ್ದಾರೆ. ಯಾರು? ದುರ್ವಾಸ ಮುನಿ. ಬರುವಾಗ ಎಂತ ಆಗ್ತದೆ, ದುರ್ವಾಸ ಮುನಿ ಸ್ನಾನ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಅಂಬರೀಷ್ ಮಹಾರಾಜ್, ಏಕೆಂದ್ರೆ ಏಕಾದಶಿಯಲ್ಲಿ 3 ವಿಧ ಉಂಟು. ಒಂದು ನಿರ್ಜಲ್, ನೀರು ಕೂಡ ಕುಡಿಲಿಕ್ಕಿಲ್ಲ. ಇನ್ನೊಂದು ಖಾಲಿ ನೀರು ಕುಡಿಯುವುದು, ಮತ್ತೆ ಒಂದು ಫ್ರೂಟ್ಸ್, ಮತ್ತೆ ಹಾಲು, ಫ್ರೂಟ್ಸ್ ತಿನ್ನುವುದು, ಜ್ಯೂಸ್ ಕುಡಿಯುವುದು, ಈ ತರ. ಹಾಗಾಗಿ ಇವರು ಅದು ಫಸ್ಟ್ ಕ್ಯಾಟಗರಿ ಅಂತ ನಿರ್ಜಲ್ ಮಾಡಿದ್ರು, ಅಂದ್ರೆ ನೀರು ಕೂಡ ಕುಡಿಲಿಕ್ಕಿಲ್ಲ. ಮತ್ತೆ ಎಂತಾಯ್ತು, ಇವರು ಬಂದಿದ್ರು. ಬಂದ ಕೂಡಲೇ ಇವರು ಸ್ನಾನಕ್ಕೆ ಹೋದ್ರು. ದುರ್ವಾಸ ಮುನಿ ಅಂತಂದ್ರೆ ದುರ್ವಾಸ ಮುನಿಗೆ ಗೊತ್ತುಂಟು, ಅವ್ರು ಯೋಗಿ. ಹಾಗಾಗಿ ಅವ್ರು ಬೇಕಂದ್ಲೇ ಬರ್ಲಿಲ್ಲ, ಯಾಕಂದ್ರೆ ಅದು ಟೈಮ್ ಆಗ್ಲಿ ಅಂತ. ಆದ್ರೆ ಅಂಬರೀಷ್ ಮಹಾರಾಜ್ ಎಂತ ಮಾಡಿದ್ರು, ಯಾಕಂದ್ರೆ ನೀರು ಕುಡಿದ್ರೆ ನಿರ್ಜಲ್ ಮಾಡಿದ್ರೆ ಫಾಸ್ಟ್ ಬ್ರೇಕ್ ಮಾಡಿದ ಹಾಗೆ. ಆಗ ಅವರು ನೀರನ್ನು ಕುಡಿತಾರೆ. ಮತ್ತೆ ದುರ್ವಾಸ ಮುನಿಗೆ ಇದು ಗೊತ್ತಾಗ್ತದೆ. ಬಂದು ಅವನಿಗೆ ಹೇಳ್ತಾರೆ, ನಿನ್ಗೆ ಒಂದು ಅತಿಥಿಗೆ ಸರಿಯಾಗಿ ಮರ್ಯಾದೆ ಕೊಡ್ಲಿಕ್ಕೆ ಗೊತ್ತಿಲ್ಲ. ಅತಿಥಿ ಬಂದ ಮೇಲೆ ಫಸ್ಟ್ ಅತಿಥಿಗೆ ನೀನು ಊಟ ಹಾಕ್ಬೇಕು, ಮತ್ತೆ ನೀನು ತಿನ್ಬೇಕು. ಆದ್ರೆ ನೀನು ಅಪರಾಧ ಮಾಡಿದ್ಯಾ, ನನ್ನನ್ನು ಬಿಟ್ಟು ನೀನು ನೀರನ್ನು ಸೇವಿಸಿದ್ಯಾ. ಅದಕ್ಕೆ ಅಂಬರೀಷ್ ಮಹಾರಾಜ್ ಹೇಳ್ತಾರೆ, ಆಯ್ತು, ನನಗೆ ತಪ್ಪಾಯ್ತು, ಇಲ್ಲ ನಿನಗೆ ನಾನು ಇದಕ್ಕೆ ದಂಡಿಸ್ತೇನೆ ಅಂತ ಅವರ ತ್ರಿಶೂಲ ತೆಗೆದು ಅವರನ್ನು ಸಾಯಿಸ್ಲಿಕ್ಕೆ ಹೋಗುವಾಗ ಎಂತಾಗ್ತದೆ ಅಂದ್ರೆ, ಅವರ ಆಸ್ಥಾನದಲ್ಲಿ ಸುದರ್ಶನ ಇರ್ತದೆ. ಸುದರ್ಶನ ಎಂತ ಮಾಡ್ತದೆ, ಅವರನ್ನು ಬೆನ್ನಟ್ಟಿಸ್ತಾ ಹೋಗ್ತದೆ. ದುರ್ವಾಸ ಮುನಿ ಎಂತ ಮಾಡ್ತಾರೆ, ಫಸ್ಟಿಗೆ ಬ್ರಹ್ಮನಲ್ಲಿ ಹೋಗ್ತಾರೆ. ಬ್ರಹ್ಮ ಹೇಳ್ತಾನೆ ನನ್ಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನೆಕ್ಸ್ಟ್ ಗೆ ಶಿವನಲ್ಲಿ ಹೋಗ್ತಾರೆ. ಶಿವ ಹೇಳ್ತಾನೆ ನನಗೆ ಕೂಡ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಲಾಸ್ಟ್ಗೆ ಅವರು ಅಂದ್ರೆ ಆ 1 ವರ್ಷ ಅವರು ಎಂತ ಮಾಡ್ತಾರೆ, ಆಚೆ ಈಚೆ ಹೋಗ್ತಾ ಇರ್ತಾರೆ. ಮತ್ತೆ ಕಡೆಗೆ ಅವರು ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಹೇಳ್ತಾನೆ ನನಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀನು ನನ್ನ ಭಕ್ತನ ಹತ್ರ ಹೋಗಿ ನೀನು ಕ್ಷಮೆ ಕೇಳು. ನೋಡಿ, ಅಂಬರೀಷ್ ಮಹಾರಾಜ್ 1 ವರ್ಷ ಏನು ತೆಗಿಲಿಲ್ಲ, ಯಾಕಂದ್ರೆ ಅವರಿಗೆ ತುಂಬಾ ಬೇಜಾರಾಗಿ. ಯಾಕಂದ್ರೆ ಶುದ್ಧ ಭಕ್ತರು ಹಾಗೆ, ಅವ್ರು ಎಂತ ಎಣಿಸು ಅಂದ್ರೆ, ನನ್ನಲ್ಲಿ ಎಲ್ಲ ತಪ್ಪಿರುವುದು, ಇನ್ನೊಬ್ಬನಲ್ಲಿ ಒಳ್ಳೆ ಗುಣ ಇರುವುದು. ಹಾಗಾಗಿ ಇಲ್ಲಿ ತಪ್ಪಿದ್ದದ್ದು ದುರ್ವಾಸ ಮುನಿ, ಆದ್ರೂ ಕೂಡ ಅವರು ನಂದೇ ತಪ್ಪಂತ ಭಾವಿಸಿದ್ದಾರೆ. ಮತ್ತೆ ಕಡೆಗೆ ಅವರು ಬರ್ತಾರೆ. ಬಂದು ದುರ್ವಾಸ ಮುನಿ ಅಡ್ಡ ಬೀಳ್ತಾರೆ ಅಂಬರೀಷ್ ಮಹಾರಾಜ್ಗೆ. ಅಂಬರೀಷ್ ಮಹಾರಾಜ್ ಅಡ್ಡ ಬೀಳುವಾಗ ದುರ್ವಾಸ ಮುನಿ ಹೇಳ್ತಾರೆ ನನ್ನನ್ನು ಕ್ಷಮಿಸು. ಅದಕ್ಕೆ ಅಂಬರೀಷ್ ಮಹಾರಾಜ್ ಹೇಳುದು, ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಕೃಷ್ಣ ಇವರನ್ನು ಕ್ಷಮಿಸು. ನೋಡಿ, ಆಕ್ಚುಲಿ ತಪ್ಪಾದ ದುರ್ವಾಸ ಮುನಿ, ಆದ್ರೂ ಕೂಡ ನನ್ನಿಂದ ತಪ್ಪಾಗಿದೆ, ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅವರನ್ನು ಕ್ಷಮಿಸು. ಈ ತರ ನಾವು ಇರ್ಬೇಕಂತೆ ಭಕ್ತಿಯಲ್ಲಿ. ಹೇಗಂದ್ರೆ ಭಕ್ತಿಯಲ್ಲಿ ನೋಡಿ, ಮಾನ ಅಪಮಾನ ಅಂದ್ರೆ ಮಾನ ಕೂಡ ಬೇಡ, ಅಪಮಾನ ಅಂದ್ರೆ ಸ್ವೀಕರಿಸುವ. ಶೀತೋಷ್ಣ ಅಂದ್ರೆ ಚಳಿ ಮತ್ತೆ ಈ ಸೆಕೆ ಎರಡನ್ನು ನಾವು ಟಾಲರೇಟ್ ಮಾಡುವಂತ ನಮ್ಗೆ ಇದಿರ್ಬೇಕು. ಮತ್ತೆ ಕೀರ್ತಿ ಮತ್ತೆ ಅಪಕೀರ್ತಿ, ಅದನ್ನು ಎರಡನ್ನು ಸೇಮ್ ಆಗಿ ನೋಡ್ಬೇಕು. ಸಮಚಿತ್ತನಾಗಿರುವನು, ಕಲ್ಮಶ ಉಂಟು ಮಾಡುವ ಮತ್ತು ಎಲ್ಲಾ ಸಾಹಸಗಳಿಂದ ಮುಕ್ತನಾಗಿ ಸೌದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯ ಭಕ್ತಿ ಸೇವೆಯಲ್ಲಿ ನಿರತನು ಆದವನು ನನಗೆ ಬಹು ಪ್ರಿಯನಾದವನು. ಎಸ್, ಯಾರು ಭಕ್ತಿ ಸೇವೆ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನು ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಪ್ರಿಯರು. ಇದು ಬಿಲ್ಲೋಮಂಗಲ್ ಠಾಕೂರ್. ನೋಡಿ,
ಬಿಲ್ಲೋಮಂಗಲ್ ಠಾಕೂರ್ ಇದ್ರ ಬಗ್ಗೆ ನಾನು ಹೇಳ್ತೇನೆ. ಬಿಲ್ಲೋಮಂಗಲ್ ಠಾಕೂರ್ ಎಂತಾಯ್ತು ಅಂದ್ರೆ ಅವರ ತಂದೆ ತೀರಿ ಹೋದ್ರು. ಆಗ ಅವರು ಎಂತ ಮಾಡಿದ್ರು ಅಂದ್ರೆ, ತಂದೆ ತೀರಿ ಹೋದ ಮೇಲೆ ಅವ್ರದ್ದು ಕ್ರಿಯೆ ಮಾಡ್ಬೇಕು, ಅಂದ್ರೆ ಹೊತ್ತಿಸುವ ಇದು ಮಾಡ್ಬೇಕು. ಆಗ ರಾತ್ರಿ ಆಗಿತ್ತು, ಅದನ್ನು ಫಾಸ್ಟ್ ವಾಶ್ ಮಾಡಿದ್ರಂತೆ. ಯಾಕೆ ಫಾಸ್ಟ್ ವಾಶ್ ಮಾಡಿದ್ರು? ಯಾಕೆ ಫಾಸ್ಟ್ ವಾಶ್ ಮಾಡಿದ ಅಂದ್ರೆ, ಮತ್ತೆ ಅವರಿಗೆ ಆ ವೈಶ್ಯ ಹೋಗ್ಲಿಕ್ಕೆ, ಅದು ಕೂಡ ಬೇರೆ ಒಂದು ಊರಿಗೆ, ಎಂತ ಹೇಳುದು, ನದಿಯೆಲ್ಲ ದಾಟಿ ಹೋಗ್ಬೇಕು. ಇದನ್ನು ಫಾಸ್ಟ್ ವಾಶ್ ಮಾಡಿ ರಾತ್ರಿ ಮಧ್ಯರಾತ್ರಿಗೆ ಎಂತ ಮಾಡಿದ ಅಂದ್ರೆ, ಆ ನದಿ ದಾಟಿ ಇನ್ನು ಕಾಡು ದಾಟಿ, ಇನ್ನೊಂದು ಕಾಡು ಉಂಟು, ಕಾಡು ದಾಟಿ ಆ ವೈಶ್ಯ ಮನೆಗೆ ಹೋಗ್ಬೇಕು. ಆ ಕಾಡಲ್ಲಿ ಕೂಡ ಹೇಗೆ ಅಂದ್ರೆ, ಮರ ಹತ್ತಿ ಆ ಹಾವನ್ನೆಲ್ಲ ಹಿಡ್ದು ಆ ದಾಟಿ ಹೋದ್ರಂತೆ, ಅಷ್ಟು ಕಷ್ಟದಲ್ಲಿ ಹೋದ್ರಂತೆ. ಮತ್ತೆ ಹೋಗಿ ಕಡೆಗೆ ಅವರು ಆ ವೈಶ್ಯ ಮನೆಗೆ ಡೋರ್ ನಾಕ್ ಮಾಡಿದ್ರಂತೆ. ಡೋರ್ ನಾಕ್ ಮಾಡಿದ ಕೂಡಲೇ ಆ ವೈಶ್ಯಗೆ ಶಾಕ್ ಆಯ್ತಂತೆ. ಮಧ್ಯರಾತ್ರಿಗೆ ನೀವು ಬಂದಿದ್ದೀರಿ? ಅದು ಮತ್ತೆ ಇವ್ರು ಹೇಳ್ತಾರಂತೆ, ಹೀಗೆ ನನ್ನ ತಂದೆ ತೀರಿ ಹೋದ್ರು, ಅದನ್ನ ನಾನು ಫಾಸ್ಟ್ ಮುಗಿಸಿ ಮತ್ತೆ ಈ ತರ ಎಲ್ಲ ಬಂದೆ. ಆಗ ವೈಶ್ಯ ಹೇಳ್ತಾಳಂತೆ, ನೀನು ಇಷ್ಟು ಕಷ್ಟ ನನ್ನನ್ನು ಪಡೀಲಿಕ್ಕೆ ಬಂದಿದ್ಯಾ? ನೀನು ಇಷ್ಟು ಕಷ್ಟವನ್ನು ಕೃಷ್ಣನನ್ನು ಪಡೀಲಿಕ್ಕೆ ಬಂದಿದ್ರೆ ಕೃಷ್ಣನಿಗೆ ಸಿಕ್ತಿದ್ದ. ಹಾಗಾಗಿ ಇವರಿಗೆ ಒಂದು ಟೈಟ್ ಸ್ಲಾಪ್ ಹೊಡೆದಾಗ ಆಯ್ತಂತೆ ಬಿಲ್ಲೋಮಂಗಲ್ ಠಾಕೂರಿಗೆ. ಅಂದ್ರೆ ವೈಶ್ಯ ಇವರನ್ನು ಬೋಧಿಸಿದ್ರು ನೋಡಿ. ಹಾಗೆ ಇವರು ಅಲ್ಲಿಂದ ಹೋಗ್ತಾರಂತೆ, ಸೀದಾ ವೃಂದಾವನಕ್ಕೆ ಹೋಗ್ತಾರಂತೆ, ಕೃಷ್ಣನ್ ಹುಡುಕ್ತಾ. ಮತ್ತೆ ಹುಡುಕ್ತಾ ಹೋಗುವಾಗ ಎಂತ ಆಗ್ತದೆ, ಅಲ್ಲಿ ಒಂದು ಗಂಡ ಮತ್ತೆ ಹೆಂಡತಿ ಅವರು ಹೋಗ್ತಾ ಇದ್ದಾರೆ. ಇವರಿಗೆ ಹೇಗಂದ್ರೆ ಹುಟ್ಟು ಗುಣ ಸುಟ್ಟರು ಹೋಗುದಿಲ್ಲ. ಹಾಗಾಗಿ ವಾಪಸ್ ಆ ಹೆಂಗಸ ಮೇಲೆ ಇವರಿಗೆ ಆಕರ್ಷಣೆ ಬಂತಂತೆ. ಮತ್ತೆ ಎಂತಾಯ್ತು, ಮತ್ತೆ ಹೋಗಿ ಅವ ಗಂಡನಂತ ಹೇಳ್ತಾರಂತೆ, ನಿನ್ನ ಹೆಂಡತಿಯನ್ನು ನನಗೆ ಸ್ವಲ್ಪ ಅಂದ್ರೆ ನನ್ಗೆ ಸಂಭೋಗ ಮಾಡ್ಬೇಕಂತ ಹೇಳ್ತಾನಂತೆ. ಅದಕ್ಕೆ ಅವ ಗಂಡ ಕೊಡ್ತಾನಂತೆ. ಕೊಟ್ಟು ಎಂತ ಆಗ್ತದೆ, ಮತ್ತೆ ಆ ರೂಮಿಗೆ ಹೋಗ್ತಾನೆ. ರೂಮಿಗೆ ಹೋಗಿ ಅವಳದು ಹೇರ್ ಪಿನ್ ಇರ್ತದೆ ಆ ಹೆಂಗಸಿದು, ಹತ್ತಿರ ಹೋಗಿ ಹೇರ್ ಪಿನ್ ಕೇಳ್ತಾನೆ. ಮತ್ತೆ ಹೇರ್ ಪಿನ್ ಕೇಳಿ, ನೋಡಿ ನಾವು ಈ ತರ ಮಾಡ್ಬಾರ್ದು, ಬಿಲ್ಲೋಮಂಗಲ್ ಠಾಕೂರ್ ಶುದ್ಧ ಭಕ್ತರು. ಅವ ಹೇಳ್ತಾನೆ, ಆ ಹೇರ್ ಪಿನ್ ಇಂದ ಅವನ 2 ಕಣ್ಣನ್ನು ತೆಗಿತಾನೆ. ಈ ಕಣ್ಣಿನಿಂದ ನಾನು ವಾಪಸ್ ಅಲ್ಲಿಂದ ವೈಶ್ಯ ಮನೆಗೆ ಹೋಗಿ ನಾನು ವಾಪಸ್ ಕೃಷ್ಣನ ಪಡೀಲಿಕ್ಕೆ ವೃಂದಾವನಕ್ಕೆ ಬಂದೆ. ಇಲ್ಲಿ ಎಂತ ಆಯ್ತಂದ್ರೆ, ವಾಪಸ್ ನನಗೆ ಆ ಹವ್ಯಾಸ ನನ್ನನ್ನು ಬಿಡ್ಲಿಲ್ಲ. ಹಾಗಾಗಿ ಇದೆಲ್ಲ ಆಗುದು ನನ್ನ ಕಣ್ಣಿನಿಂದ. ಹಾಗಾಗಿ ನಾನು ಈ ಕಣ್ಣನ್ನೇ ತೆಗಿತೇನೆ. ಮತ್ತೆ ಅವ ಕಣ್ಣು ತೆಗ್ದ. ಆಚಾರ್ಯ ಹೇಳ್ತಾರೆ, ನಾವು ಇದನ್ನು ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ, ನೋಡಿ, ರಘುನಾಥ ದಾಸ ಗೋಸ್ವಾಮಿ, 6 ಗೋಸ್ವಾಮಿಗಳು 1 ಗೋಸ್ವಾಮಿ, ಅವರು ದಿವಸದಲ್ಲಿ 1 ಗ್ಲಾಸ್ ಬಟರ್ ಮಿಲ್ಕ್ ಕುಡ್ತಾ ಇದ್ದದ್ದು, ಮಜ್ಜಿಗೆ. ಆಚಾರ್ಯ ಹೇಳ್ತಾರೆ, ನಾವು ಜಸ್ಟ್ ಅನುಕರಣೆ ಮತ್ತು ಅನುಸರಣೆ. ನಾವು ಎಂತ ಅಂದ್ರೆ ಅನುಕರಣೆ ಮಾಡಬಾರ್ದು ಶುದ್ಧ ಭಕ್ತರನ್ನು. ಈಗ ಬಿಲ್ಲೋಮಂಗಲ್ ಠಾಕೂರ್ ಕೂಡ ಹಾಗೆ, ಅವರು ಶುದ್ಧ ಭಕ್ತರು, ಅವರು ಮಾಡಿದನ್ನು ನಾವು ಇಮಿಟೇಟ್ ಮಾಡಬಾರ್ದು. ಹಾಗೆ ರಘುನಾಥ್ ದಾಸ್ ಗೋಸ್ವಾಮಿ ಅವರು ದಿವಸದಲ್ಲಿ 1 ಗ್ಲಾಸ್ ಬಟರ್ ಮಿಲ್ಕ್ ಕುಡಿದ್ರು, ನಾವು ಅದನ್ನು ಇಮಿಟೇಟ್ ಮಾಡಬಾರ್ದು. ನಮ್ಮ ಆಚಾರ್ಯರು ದಿವಸದಲ್ಲಿ ಪ್ರಭುಪಾದ್ 2 ಗಂಟೆ ಮಲಗ್ತಾ ಇದ್ರು, ನಾವು ಅದನ್ನು ಫಾಲೋ ಮಾಡಬಾರ್ದು. ಯಾಕಂದ್ರೆ ಕೆಲವು ಶುದ್ಧ ಭಕ್ತರು ನಮ್ ಜಸ್ಟ್ ಅದು ನಮ್ಮ ಲೈಫಿಗೆ ಎಕ್ಸಾಂಪಲ್. ಹಾಗಾಗಿ ಇವರು 2 ಕಣ್ಣನ್ನು ತೆಗೆದ್ರು. ಮತ್ತೆ ನಮ್ಮ ಚಂದ್ರಮಾಬು ಹೇಳ್ತಾರೆ, ಬಿಲ್ಲೋಮಂಗಲ್ ಠಾಕೂರದು ಆ ಎಲ್ಲ ಎಂತ ಹೇಳುದು ಭಜನೆಗಳೆಲ್ಲ ಎಷ್ಟು ಅಡ್ವಾನ್ಸ್ ಅಂದ್ರೆ, ಅದು ರಾಗಾನುಗ ಸ್ಟೇಜ್. ನಾವೀಗ ಸಾಧಕರು, ನಮ್ಗೆ ಅಲ್ಲ ಅಂತೆ, ಹೈಲಿ ಅಡ್ವಾನ್ಸ್ ಸ್ಟೇಜ್ ಅಂತೆ ಅದು. ಹಾಗೆ ಮತ್ತೆ ಕೃಷ್ಣ ಸ್ವತಃ ಅವರಿಗೆ ಬಂದು ಕೇಳ್ತಾ ಇದ್ದ ಅವರ ಭಜನೆ, ಮತ್ತೆ ಕೃಷ್ಣನೇ ಅವರಿಗೆ ಫೀಡ್ ಮಾಡ್ತಿದ್ದ. ಹಾಗಾಗಿ ಭಕ್ತಿಯಲ್ಲಿ ನಾವು ಆ ಉನ್ನತ ಮಟ್ಟಿಗೆ ಹೋಗ್ಬೇಕಂತ ಆಚಾರ್ಯ ನಮ್ಗೆ ಹೇಳ್ತಾರೆ. ಎಸ್, ಮುಂಬರುವ ಕಾರ್ಯಕ್ರಮ. ಓಕೆ, ಸಾರಿ, ಯಾರ್ದಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಒಂದು ನಿಮಿಷ. ಓಕೆ, ಎಸ್, ಓಕೆ, ಯಾರು ಪ್ರಶ್ನೆ ಇದ್ರೆ ಕೇಳಿ. ಹರೇ ಶ್ರೀನಿವಾಸ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಹೇಳಿ ಸರ್. ನನ್ನ ಹೆಸರು ಲಕ್ಷ್ಮಣ್ ರೆಡ್ಡಿ ಅಂತ ಮಾತಾಡೋದು. ಹೇಳಿ. ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತೀವಿ ಆಚಾರ್ಯ? ನಾವು ಜಪ ಮಾಡ್ಬೇಕು ಸರ್. ಜಪ ಮೀನ್ ಜಪವು ನಮ್ಗೆ ಶೇಪ್ ಕೊಡ್ತದೆ.
ಎಂತಂದ್ರೆ ಹೇಗಂದ್ರೆ ಎಲ್ಲವೂ ನಮ್ಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೃಷ್ಣ ಪ್ರಜ್ಞೆಯಲ್ಲಿ ಜಪ ಮಾಡ್ತಾ ಮಾಡ್ತಾ. ಇದು ನನ್ನ ಎಕ್ಸ್ಪೀರಿಯನ್ಸ್, ನಾನು ಹೇಳ್ತಾ ಇದ್ದೆ, ಮತ್ತೆ ಎಲ್ಲರ ಎಕ್ಸ್ಪೀರಿಯನ್ಸ್ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಇದೆ. ಜಪವು ನಾವು ಎಂತ ಆಗ್ತದೆ ಅಂದ್ರೆ, ಈಗ ಎಂತ ಆಗ್ತದೆ ನಮ್ಗೆ ಯಾಕೆ ಅರ್ಥ ಆಗುದಿಲ್ಲ ಅಂದ್ರೆ, ನಮ್ಮ ಒಳಗೆ ಕಾಮ, ಮದ, ಮತ್ಸರ್ಯ, ಲೋಭ ಇದೆಲ್ಲ ಎಷ್ಟೋ ಲೈಫ್ ನಾವು ತೆಗೆದಿದ್ದೇವೆ. ಆಚಾರ್ಯ ಹೇಳ್ತಾರೆ ನಾವು ಕೋಟಿ ಲೈಫ್ ತೆಗೆದಿದ್ದೇವೆ. ಕೋಟಿ ಲೈಫ್ಗಿಂತ ಮುಂಚೆ ನಾವು ಎಂತಾಗಿದೆ ಅಂದ್ರೆ ಕೃಷ್ಣನಲ್ಲಿ ನಾವು ಗೋಲೋಕದಲ್ಲಿ ಇದ್ದೇವೆ, ಕೃಷ್ಣನೊಟ್ಟಿಗೆ ಇದ್ದೇವೆ. ಆದ್ರೆ ನಾವು ರಿವೋಲ್ಟ್ ಆದ ಮೇಲೆ ನಾವು ಸಪರೇಟ್ ಆಗಿದ್ದೇವೆ, ಕೃಷ್ಣನಿಂದ ಬೇರೆ ಆಗಿದ್ದೇವೆ. ಹಾಗಾಗಿ ಈಗ ನೀವು ಕೃಷ್ಣ ಪ್ರಜ್ಞೆ ಬಂದಿದ್ದೀರಿ ಅಂದ್ರೆ ಲಾಸ್ಟ್ ಇದೊಂದು ಒಂದು 4-5-6 ಲೈಫಲ್ಲಿ ನೀವು ಕೃಷ್ಣ ಪ್ರಜ್ಞೆಗೆ ಸ್ವಲ್ಪ ಸ್ವಲ್ಪ ಬಂದಿದ್ದೀರಿ. ಹಾಗಾಗಿ ಆ ಎಲ್ಲ ಹೋಗ್ಬೇಕಲ್ಲ, ಆ ಕೋಟಿ ಲೈಫ್ ಇದು ಒಳಗಿದ್ದದು ಅದು ಹೋಗ್ಬೇಕಿದ್ರೆ ಜಪ ಮಾಡ್ಬೇಕು. ಇಂಟರ್ನಲ್ ಶುದ್ಧಿ, ಒಳಗೆ ಶುದ್ಧಿ ಆಗ್ಬೇಕು. ಒಳಗೆ ಶುದ್ಧಿ ಆಗ್ತಾ 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 ಎಲ್ಲ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀವಿ ಅಂತ ಹೇಗೆ ಅರ್ಥ ಆಗುತ್ತೆ ನಮಗೆ? ಯಾವಾಗ ಅರಿವು ಮೂಡುತ್ತೆ? ಅದೇ ನೀವು ಜಪ ಮಾಡ್ತಾ ಬನ್ನಿ ಸರ್. ಜಪ ಮಾಡ್ತಾ 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 ಎಂತ ಆಗ್ತದೆ ಅಂದ್ರೆ ಮತ್ತೆ ನಿಮ್ದು ಹೇಗಂದ್ರೆ ನಿಮ್ಗೆ ಹೇಗಂದ್ರೆ ಆಚಾರ್ಯ ಹೇಳ್ತಾರೆ ಫಲೇನ ಪರಿಷತ್. ಫಲೇನ ಪರಿಷತ್ ಅಂದ್ರೆ ರಿಸಲ್ಟ್ ಅಲ್ಲಿ ಗೊತ್ತಾಗ್ತದೆ. ರಿಸಲ್ಟ್ ಅಂದ್ರೆ ಮತ್ತೆ ನಿಮ್ಗೆ ಆ ಇಂದ್ರಿಯ ಸುಖದಲ್ಲಿ ಆಕರ್ಷಣೆ ಉಂಟಾ, ಕೃಷ್ಣನಲ್ಲಿ ಆಕರ್ಷಣೆ ಗೊತ್ತಾಗ್ತದೆ. ನೀವು ಜಪ ಮಾಡ್ತಾ ಮಾಡ್ತಾ ಮತ್ತೆ ನಿಮ್ಗೆ ಕೃಷ್ಣನಲ್ಲಿ ಆಕರ್ಷಣೆ ಬರ್ಲಿಕ್ಕೆ ಗೊತ್ತಾಗ್ತದೆ. ಸರಿ, ಓಕೆ, ಎಸ್. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಸ್ವಲ್ಪ ಹೈ ಇತ್ತೆ ಇವತ್ತಿನ ಚಾಪ್ಟರ್. ಇದು ಭಕ್ತಿ ಯೋಗ ಅಂತ ಹೆಸರೇ, ಹಾಗಾಗಿ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟೆ ನಾನು. ಜನರೆಲ್ಲ ತುಂಬಾ ಸೈಲೆಂಟ್ ಆಗಿದ್ದಾರೆ. ಎಸ್, ಪ್ರಶ್ನೆ ಕೇಳ್ಬೋದು? ಹರೇ ಕೃಷ್ಣ ಗುರುಜಿ. ಎಸ್ ಮಾತಾಜಿ, ಹೇಳಿ ಮಾತಾಜಿ. ಎಸ್, ಹರೇ ಕೃಷ್ಣ ಗುರುಜಿ. ಹೇಳಿ ಮಾತಾಜಿ. ಗುರುಜಿ, ನಾವೇನೇ ಕೆಲಸ ಮಾಡ್ಬೇಕಾದ್ರೂ ನನ್ನದು ನಾನ್ ಮಾಡ್ತಿದ್ದೇನೆ ಅನ್ನೋದು ಯಾವುದು? ಕೇಳ್ತಾ ಇಲ್ಲ ನಿಮ್ದಲ್ಲಿ ಕಟ್ ಕಟ್ ಆಗ್ತಾ ಉಂಟು, ಡಿಸ್ಟರ್ಬೆನ್ಸ್. ಈಗ ಗುರು ಹರೇ ಕೃಷ್ಣ ಹೇಳಿ ಮಾತಾಜಿ. ಗುರುಜಿ, ನಾವ್ ಏನೇ ಕೆಲಸ ಮಾಡ್ಬೇಕಾದ್ರೂ ಹೇಳ್ತೀವಿ ನಾನು ಮಾಡೋದು ನಂದು, ನಾನ್ ಮಾಡ್ತಿದ್ದೇನೆ, ನಾನ್ ಹೇಳಿದ್ದು ಪ್ರತಿಯೊಂದಕ್ಕೂ ನಾನು ನಾನು ಅಂತ ಸೇರಿಸ್ತಾ ಹೇಳ್ತೀವಿ. ನಾನು ಅಂದ್ರೆ ಏನು? ಕಣ್ಣು, ಕಿವಿ, ಮೂಗು ಯಾವುದು ಅಂತ ನೋಡಿ. ಹೇಗೆಂದ್ರೆ ಅದು ಕೂಡ ನಾನು ಅನ್ನೋದು ಅಹಂ ನಾನು ಎನ್ನುವುದು ಹೋದ್ರೆ ಎಂತಾಗ್ತದೆ ಅಂದ್ರೆ ಮತ್ತೆ ನಮ್ಗೆ ಕೃಷ್ಣ ಪ್ರಜ್ಞೆ ಬರ್ತದೆ. ಈಗ ನಾವು ಅದು ನಾನು ಅಂತ ಹೇಳುದು ನಾವು ದೇಹದ ಭಾವನೆಯಲ್ಲಿ ಇದ್ದೇವೆ. ನಾನು ಮಾಡಿದ್ದು ಆಕ್ಚುಲಿ ನಾನು ಅನ್ನೋದು ಹೋಗ್ಬೇಕು. ನಾನು ಅನ್ನೋದು ಹೋಗದೆ ನಿಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲಿಕ್ಕೆ ಆಗುದಿಲ್ಲ. ಹೌದು. ಎಸ್. ಮತ್ತೆ ನಾನು ಅನ್ನದೆ ಮತ್ತೆ ಇನ್ನೇನು, ಹೇಗೆ ಬೇರೆ ರೀತಿಯಲ್ಲಿ ಹೇಗೆ ಅಭ್ಯಾಸ ಮಾಡ್ಬೋದು ಇದನ್ನ ಅಂತ? ಕೃಷ್ಣನಿಗೆ ನೀವು ಎಲ್ಲವನ್ನು ಇದು ಮಾಡ್ಲಿಕ್ಕೆ ಮಾಡ್ತಾ ಬನ್ನಿ, ರಿಲೇಟ್ ಮಾಡ್ತಾ ಬನ್ನಿ. ಈ ಕೃಷ್ಣನ್ ಮಾಡುದು, ಈ ಕೃಷ್ಣನ ಏನಂದ್ರೆ ಈಗ ನಮ್ಮ ಭಕ್ತಿ ಮಾರ್ಗದಲ್ಲಿ ಹೇಗೆ ಅಂದ್ರೆ ಆ ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ನಮ್ಗೆ ಎಂತಾದ್ರೂ ಆದ್ರೆ ನಾವು ಹೇಳುದು ಇದು ಗುರು ಮತ್ತೆ ಕೃಷ್ಣನ ಕೃಪೆಯಿಂದ. ನಾವು ಕ್ರೆಡಿಟ್ ಅವರಿಗೆ ಕೊಡುದು, ಕ್ರೆಡಿಟ್ ಅವರಿಗೆ ಕೊಡ್ತಾ ಬರ್ಬೋದು. ಗೊತ್ತಾಯ್ತಾ? ನಾವು ಯಾವ ಕ್ರೆಡಿಟ್ ನಮ್ಮ ಸ್ವಂತ ಇದಕ್ಕೆ ತಗೊಳ್ತೇವೆ ಆಗ ನಮ್ಗೆ ಪ್ರಾಬ್ಲಮ್. ನಾವು ಯಾವಾಗ ಗುರು ಮತ್ತೆ ಕೃಷ್ಣನ ಕ್ರೆಡಿಟ್ ಕೊಡ್ತೇವೆ ಆಗ ನಮ್ಗೆ ಪ್ರಾಬ್ಲಮ್ ಇಲ್ಲ. ಡವಟೇಲ್ ಮಾಡ್ಬೇಕು, ಡವಟೇಲ್. ಕಟ್ ಆಗ್ತಾ ಉಂಟು, ಕಟ್ ಆಗ್ತಾ ಉಂಟು. ಎಂತ ಮಾತಾಡಿ ಗುರುಜಿ? ನಿಷ್ಕಾಮ ಯೋಗ, ಸಕರ್ಮ ಯೋಗ ಅಂತ ಎರಡು ಹೇಳಿದ್ರಿ ನೀವು ಲೆಸನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ. ಇದು ಎರಡು ಡಿಫ್ರೆನ್ಸ್ ಏನು ಗುರುಗಳೇ? ನೋಡಿ, ನಿಷ್ಕಾಮ ಕರ್ಮಯೋಗ ಅಂದ್ರೆ ಈಗ ಎಂತ ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಇಸ್ಕಾನಲ್ಲಿ ಹೆಚ್ಚಿನವರಿದ್ದಾರೆ. ಎಲ್ಲ ಅವ್ರ ಕೆಲಸವನ್ನೆಲ್ಲ ಬಿಟ್ಟು ಪೂರ್ತಿ ಕೃಷ್ಣನಿಗೆ ಕೆಲಸ ಮಾಡೋದು, ಅದು ನಿಷ್ಕಾಮ ಕರ್ಮಯೋಗ. ಅಂದ್ರೆ ಪೂರ್ತಿ ಡೆಡಿಕೇಟ್, ಲೈಫ್ ಅನ್ನು ಡೆಡಿಕೇಟ್. ಗೊತ್ತಾಯ್ತಾ? ನಿಷ್ಕಾಮ ಕರ್ಮಯೋಗ ಅಂದ್ರೆ ಏನು, ಈಗ ಎಂತಾದ್ರು ಡೊನೇಷನ್ ಬಂದು ಕೂಡ ಅದು ಕೃಷ್ಣನಿಗೆ, ಅವರ ಸ್ವಂತ ಅಕೌಂಟ್ ಇಲ್ಲ. ಗೊತ್ತಾಯ್ತಾ? ಅದು ನಿಷ್ಕಾಮ ಕರ್ಮಯೋಗ. ಪೂರ್ತಿ ಲೈಫ್ ಡೆಡಿಕೇಟ್ ಕೃಷ್ಣನಿಗೆ.
ಮತ್ತೆ ಸಕಾಮ ಕರ್ಮಯೋಗ ಅಂದ್ರೆ ಅವ ಕೆಲಸ ಮಾಡ್ತಿದ್ದಾನೆ, ಕೆಲಸ ಮಾಡುವಾಗ ಸ್ವಲ್ಪ ಪಾಠ ಕೃಷ್ಣನಿಗೆ ಕೊಡುದು, ಅದು ಸಕಾಮ ಕರ್ಮಯೋಗ. ಅಂದ್ರೆ ಪೂರ್ತಿ ಕೊಡುದಿಲ್ಲ, ಸ್ವಲ್ಪ ಭಾಗವ ಕೃಷ್ಣನಿಗೆ ಕೊಡ್ತಾ ಇದ್ದಾನೆ. ಗೊತ್ತಾಯ್ತು ಮಾತಾಜಿ? ಹರೇ ಕೃಷ್ಣ. ಪಾರ್ಥ ಒಳಗೆ ಇರ್ಬೇಕಾದ್ರೆ ನಿಷ್ಕರ್ಮ ಯೋಗ ಅಂತ ನಾವು ಮಾಡ್ಬೇಕು ಅನ್ಕೊಂಡ್ರೆ ಆಗದೇ ಇಲ್ಲ. ಆಗ ಅದಕ್ಕೆ ಪರಿಹಾರ ಏನು? ಆಗುದಿಲ್ಲ ಅಂತಲ್ಲ, ಆಗ್ತದೆಪ್ಪ. ಆಗದೇನು ನೋಡಿ, ನಿಷ್ಕಾಮ ಕರ್ಮಯೋಗ ಅಂದ್ರೆ ನಮ್ಮ ಆಚಾರ್ಯ ಹೇಳಿದ್ದಾರೆ, ಈಗ ನೀವು ಕೆಲಸ ಮಾಡಿ, ಕೆಲಸ ಮಾಡುವಾಗ 50% ನಾವು ಕೃಷ್ಣನಿಗೆ ಕೊಡ್ಬೇಕಂತೆ, 25% ನಮ್ಮ ಫ್ಯಾಮಿಲಿಗೆ ಇಡ್ಬೇಕು. ಅದು ನಮ್ಮ ಖರ್ಚು ಮತ್ತೆ ಫ್ಯಾಮಿಲಿ ಖರ್ಚಿ, ಮತ್ತೆ 25% ನಮ್ಮ ಸೇಫ್ಟಿಗೆ ಇಡ್ಬೇಕು. ಅದು ಕೂಡ ನಿಷ್ಕಾಮ ಕರ್ಮಯೋಗವೇ. ಸಕಾಮ ಅಂದ್ರೆ ಅವ ಸ್ವಲ್ಪ ಭಾಗ ಮಾತ್ರ ಕೊಡುದು, ಉಳಿದದೆಲ್ಲ ಅವನ ಫ್ಯಾಮಿಲಿ ಮತ್ತೆ ಸೇಫ್ಟಿ ಇಡ್ತಾನೆ. 50% ಕೊಟ್ರೆ ಸಾಕು, ನಿಷ್ಕಾಮ ಕರ್ಮಯೋಗ ಅಂತ ಹೇಳ್ತಾರೆ ಆಚಾರ್ಯರು. ನೋಡಿ, ವೇರ್ ದೇರ್ ಇಸ್ ಎ ವಿಲ್, ವೇರ್ ದೇರ್ ಇಸ್ ಎ ವೇ ದೇರ್ ಇಸ್ ಎ ವಿಲ್ ಅಂದ್ರೆ, ವೇರ್ ದೇರ್ ಇಸ್ ಎ ವೇ ದೇರ್ ಇಸ್ ಎ ವಿಲ್ ಅಂದ್ರೆ ದಾರಿ ಉಂಟು, ಅದು ನಮ್ಗೆ ಎಂತ ಅಂದ್ರೆ ಮಾಡ್ಲಿಕ್ಕೆ ಇಚ್ಛೆ ಅಲ್ಲ ಅಷ್ಟೇ. ಎಸ್, ಈಗ ಎಸ್ ಮಾತಾಜಿ ಕ್ಲಿಯರ್ ಆಯ್ತಾ? ಈಗ ನರೇಂದ್ರ ಶೆಟ್ಟಿ ಅವರದ್ದು ಪ್ರಶ್ನೆ ಕೇಳುವ. ಎಸ್, ನಿರಾಕಾರಿ ಅಂತ ಹೇಳಿದ್ರೆ ಕೆಲವು ನಿರಾಕಾರಿ ಅಂತ ಹೇಳಿದ್ರೆ ಕೆಲವು ಪಂಥಗಳು ದೇವರಿಗೆ ಮೂರ್ತಿ ಪೂಜೆ ಸಲ್ಲದು ಅಂತಾರ, ಅವರಿಗೆ ನಿರಾಕಾರಿ ಅಂತ. ನಿರಾಕಾರ ಅಂದ್ರೆ ತುಂಬಾ ಕೆಲವಲ್ಲ, ತುಂಬಾ ಪಂಥಗಳುಂಟು, ಅವರು ನಿರಾಕಾರ, ದೇವರಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು ಸರ್. ಯಾಕೆಂದ್ರೆ ನಮ್ಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ತಂದೆಯ ರೂಪ ಉಂಟು, ಮತ್ತೆ ನಮ್ಮನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ, ಬ್ರಹ್ಮನಿಗೆ ರೂಪ ಉಂಟು, ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದು ಕೃಷ್ಣ, ಕೃಷ್ಣನಿಗೆ ಕೂಡ ರೂಪ ಉಂಟು. ಟೋಟಲಿ ರಾಂಗ್ ಅದು. ಅಂದ್ರೆ ಅವ್ರು ಎಂತ ಹೇಳುದಂದ್ರೆ, ಅವ್ರು ನಿರಾಕಾರ ಯಾಕೆ ಹೇಳುದಂದ್ರೆ, ನೋಡಿ ಆ ಬ್ರಹ್ಮ ಜ್ಯೋತಿ ಅಂತ, ಬ್ರಹ್ಮ ಜ್ಯೋತಿಯ ಹೇಗೆ ಸೂರ್ಯನ ಕಿರಣ ಉಂಟಲ್ಲ, ಅದೇ ರೀತಿ ಕೃಷ್ಣನ ಕಿರಣ ಅದು ನಿಮ್ಗೆ ನಾನು ಗೋಲೋಕ ಚಾಟಲ್ಲಿ ಹೇಳಿದ್ದೇನೆ. ಆ ವೈಕುಂಠಕ್ಕಿಂತ ಕೆಳಗಿರುವಂತದ್ದು ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿ ಅವರಿಗೆ ಅದು ಬ್ರಹ್ಮಜ್ಯೋತಿಗೆ ಹೋಗ್ಲಿಕ್ಕೆ ಇಚ್ಛೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಬ್ರಹ್ಮಜ್ಯೋತಿಗೆ ಹೋದ್ರು ಕೂಡ ಮತ್ತೆ ನಿಮ್ಗೆ ಹುಟ್ಟು ಸಾವು ಉಂಟೆ. ಹಾಗಾಗಿ ನಾವು ವೈಕುಂಠಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ವೈಕುಂಠಕ್ಕೆ ಹೋದ್ರೆ ಅಲ್ಲಿ ಮತ್ತೆ ನಿಮ್ಗೆ ಹುಟ್ಟು ಸಾವು ಇಲ್ಲ. ನೀವು ಅವ್ರು ಜಸ್ಟ್ ಅವ್ರು ಕಿರಣಕ್ಕೆ ಹೋಗುದು, ಕೃಷ್ಣನ ಕಿರಣ ಎಲ್ಲವೂ ಅಲ್ಲ. ಕೃಷ್ಣನ ಎಂತ ಹೇಳುದು, ಭಗವಾನ್ ರಿಯಲೈಸೇಷನ್ ಉತ್ತಮವಾದದ್ದು ಅಂತ ಹೇಳ್ತಾರೆ. ಗೊತ್ತಾಯ್ತು ಸರ್? ಸರಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಓಕೆ, ರಿತೇಶ್ ಅನ್ಮ್ಯೂಟ್ ಮಾಡಿ ಸರ್. ರಿತೇಶ್ ಸರ್ ಅನ್ಮ್ಯೂಟ್ ಮಾಡಿ ಸರ್. ನಮಸ್ಕಾರ ಪ್ರಭುಗಳೇ. ನಮಸ್ತೆ ಪ್ರಭುಗಳೇ, ಅಂದ್ರೆ ನಮ್ ಇದರಲ್ಲಿ ತುಂಬಾ ರಿಲಿಜನ್ ಇದೆ ಈಗ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಹಾಗೆ ಅಂದ್ರೆ ಎಲ್ಲ ಬೇರೆ ಬೇರೆ ದೇವ್ರೆ. ಸೊ ಅದರಲ್ಲೂ ಹಿಂದೂಗಳಲ್ಲಿ ಒಂದ್ ನಿಮಿಷ ನಿಮ್ಮ ಇದರ ನಾನು ಇದು ಮಾಡ್ತೇನೆ. ದೇವರು ಬೇರೆ ಬೇರೆ ಅಲ್ಲ, ದೇವರು ಒಂದೇ. ನೋಡಿ, ಇದರಲ್ಲಿ ಆಚಾರ್ಯ ಹೇಳ್ತಾರೆ, ಮೊಹಮ್ಮದ್ ಹೇಳಿದ್ದು ಐ ಆಮ್ ಸರ್ವೆಂಟ್ ಆಫ್ ಗಾಡ್, ಕುರಾನ್ ಅಲ್ಲಿ ಇರುವುದು. ಜೀಸಸ್ ಹೇಳಿದ್ದು ಐ ಆಮ್ ಸನ್ ಆಫ್ ಗಾಡ್, ಕೃಷ್ಣ ಭಗವದ್ಗೀತೆ ಹೇಳಿದ್ದು ಐ ಆಮ್ ಗಾಡ್. ಆಯ್ತಾಯ್ತು. ಹಾಗಾಗಿ ನಿಮ್ಗೆ ಗೊತ್ತಾಯ್ತಲ್ಲ, ಒಂದು ಸರ್ವೆಂಟ್ ಆಫ್ ಗಾಡ್, ಒಂದು ಸನ್ ಆಫ್ ಗಾಡ್, ಒಂದು ಐ ಆಮ್ ಗಾಡ್. ಓಕೆ ಆಯ್ತು. ಮತ್ತೆ ನಂದು ಮೇನ್ ಕ್ವೆಶನ್ ಅಂತ ಹೇಳಿದ್ರೆ, ಈಗ ಹಿಂದೂ ಧರ್ಮದಲ್ಲೇ ತುಂಬಾ ಅಂದ್ರೆ ದೇವ್ರು ದೇವತೆಗಳು ತುಂಬಾ ಇದ್ದಾರೆ. ಅದ್ರ ಪ್ರಕಾರ ಅವ್ರದ್ದೇ ಆದ ಭಕ್ತರು, ಸೆಟ್ ಆಫ್ ಭಕ್ತರು ಸಹ ಇದ್ದಾರೆ. ಓಕೆ, ಅಂದ್ರೆ ಈಗ ಕೃಷ್ಣ ಮೇನ್ ಗಾಡ್ ಅಂತ ಹೇಳಿ ಇರ್ಬೇಕು ಅಂತ ಹೇಳಿದ್ರೆ ಅವರದ್ದು ಜಾಸ್ತಿ ಇದು ಏನಾಗ್ಲಿಲ್ಲ, ಮತ್ತೆ ಇಷ್ಟು ಏನ್ ಹೇಳ್ತಾರೆ, ಇಷ್ಟು ಡಿವಿಷನ್ಸ್ ಯಾಕಿದೆ ಅಂತ, ಅದೇ ನನ್ನ ಕ್ವಶನ್. ನೋಡಿ, ಹೇಗಂದ್ರೆ ಫಸ್ಟಿಗೆ ಹಿಂದೂ ಅನ್ನೋದು ಎಲ್ಲೂ ಕೂಡ ಇಲ್ಲ ಶಾಸ್ತ್ರದಲ್ಲಿ. ಓಕೆ, ನಮ್ದು ಸನಾತನ ಧರ್ಮ. ಹಿಂದೂ ಹೇಗೆ ಬಂತಂದ್ರೆ, ಈ ಮುಘಲರು ಅವರು ಆ ಸಿಂಧಿಗೆ ಹತ್ತಿರ, ಅಂದ್ರೆ ಸಿಂಧು ನಮಗೆ ಸೇರಿತ್ತು. ಹಾಗಾಗಿ ಸಿಂಧಿಗೋಸ್ಕರ ಹಿಂದೂ ಅವರಿಗೆ ಹೇಳುವಾಗ ಅದು ಹಿಂದೂ ಅಂತ ಹೇಳಿದವರು. ಆಕ್ಚುಲಿ ನಾವು ಸಿಂಧು ನಮಗೆ ಬಂದಿತ್ತು ಮುಂಚೆ, ಇಂಡಿಪೆಂಡೆನ್ಸ್ ಮುಂಚೆ. ಹಾಗೆ ಬಂದದ್ದು, ಹಾಗೆ ಅದು ಹಿಂದೂಸ್ತಾನ ಬಂದದ್ದು. ಆಕ್ಚುಲಿ ನಮ್ದು ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ 4 ವರ್ಣ 4 ಆಶ್ರಮ. 4 ವರ್ಣ ಯಾವುದೆಲ್ಲ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮತ್ತೆ 4 ಆಶ್ರಮ: ಬ್ರಹ್ಮಚಾರಿ, ಗೃಹಸ್ಥ,
ವಾನಪ್ರಸ್ಥ, ಸನ್ಯಾಸ. ಮತ್ತೆ ಇನ್ನೊಂದು ವಿಷಯ ಅಂತ ಅಂದ್ರೆ ನೋಡಿ, ನೀವು ಹೇಳಿದ್ರಿ ಇದೆಲ್ಲ ಉಂಟಂತ. ಇದೆಲ್ಲ ನಮ್ಮ ಆಚಾರ್ಯ ಹೇಳ್ತಾರೆ ಇದಕ್ಕೆ ಒಂದು ಉತ್ತರ. ಒಬ್ಬ ಬಂದು ಹೇಳುದು, ನಿಮ್ದು ಈ ಕೃಷ್ಣ ಪಂಥದವರು ಇರುವುದು ಸ್ವಲ್ಪ ಮಾತ್ರ, ಅಂದ್ರೆ ಎಷ್ಟೋ ಕೋಟಿಗಟ್ಟಲೆ ಜನರಿದ್ದಾರೆ ಪೂರ್ತಿ ವರ್ಲ್ಡ್ ಅಲ್ಲಿ, ಆದ್ರೆ ನಿಮ್ದು ಎಷ್ಟೋ ಲಕ್ಷ ಜನ ಮಾತ್ರ ಇರು, ಸ್ವಲ್ಪ 1% ಕೂಡ ಇಲ್ಲ ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವಾಟ್ ಈಸ್ ದ ಯೂಸ್ ಆಫ್ ನಾನ್ ಸೆನ್ಸ್ ಸ್ಟಾರ್? ಆಕಾಶದಲ್ಲಿ ಲಕ್ಷಗಟ್ಟಲೆ ಸ್ಟಾರ್ಸ್ ಉಂಟು, ನಕ್ಷತ್ರಗಳು, ಆದ್ರೆ ಒಂದು ಚಂದ್ರ ಸಾಕು ಬೆಳಕು ಕೊಡ್ಲಿಕ್ಕೆ, ಗೊತ್ತಾಯ್ತಾ? ಹಾಗೆ ವಾಟ್ ಈಸ್ ದ ಯೂಸ್ ಆಫ್ ನಾನ್ ಸೆನ್ಸ್ ಸ್ಟಾರ್ಸ್ ಅಂತ ಆಚಾರ್ಯ ಹೇಳ್ತಾರೆ. 1 ಮೂನ್ ಈಸ್ ಇನಫ್ ಅಂತ ಹೇಳ್ತಾರೆ. ಹಾಗೆ ಇದೆಲ್ಲ ಉಂಟು, ಆದ್ರೆ ನೀವು ಹೇಳಿದಾಗೆ ಭಾರತದಲ್ಲಿ ಉಂಟು, ಆದ್ರೆ ಈ ಕೃಷ್ಣ ಪ್ರಜ್ಞೆಯು ತುಂಬಾ ಅದಕ್ಕಿಂತ ಮೇಲೆದ್ದದು. ಓಕೆ ಓಕೆ. ಅಂದ್ರೆ ಬೇರೆ ಅಂದ್ರೆ ನಮ್ಮ ಈ ಹಲವು ಈಗ ಶಿವದೇವ್ರೆ ಅವರು ಭಾಗವತಂ ಇದ್ ಮಾಡ್ತಾ ಇದ್ರು. ಸೊ ಬಾಕಿದ ಎಲ್ಲಾ ದೇವ್ರು ಅವರು ಕ್ರಿಶ್ಚಿಯನ್ನೇ ಆರಾಧನೆ ಮಾಡ್ತಾರಾ? ಅದು ನಮ್ಗೆ ಗೊತ್ತಿಲ್ಲ ವಿಷಯ. ಅದೇ ನಮ್ದು ಪ್ರಾಬ್ಲಮ್ ಅಂತ ಅಂದ್ರೆ ನೋಡಿ, ವೈಷ್ಣವಂ ಯಥಾಶಂಭು ಭಾಗವತಮಲ್ಲಿ ಉಂಟು. ವೈಷ್ಣವರಲ್ಲಿ ಟಾಪ್ ಮೋಸ್ಟ್ ವೈಷ್ಣವ ಶಿವ ಅಂತೆ. ಶಿವ ಕಾನ್ಸ್ಟೆಂಟ್ ಆಗಿ ಕೃಷ್ಣ ಸ್ಮರಣೆಯಲ್ಲಿ ಇರುವುದು. ಹಾಗಾಗಿ ಜನರಿಗೆ ಇದು ಗೊತ್ತಿಲ್ಲ. ಜನರು ತಪ್ಪು ಇದು. ಭಾಗವತಮಲ್ಲಿ ಎಲ್ಲ ಉಲ್ಲೇಖ ಉಂಟು. ಈಗ ದೇವಿ ಹೇಗಂದ್ರೆ, ದೇವಿ ಯಾವಾಗ್ಲೂ ಶ್ಯಾಡೋ ಆಗಿರುವುದಂತೆ. ಅಂದ್ರೆ ಈಗ ಛಾಯ ಅಂದ್ರೆ ಕೃಷ್ಣ ಎದುರಲ್ಲಿದ್ರೆ ಹಿಂದೆ ಆತರ ಇರುವುದು. ಹಾಗಾಗಿ ಇದು ಜನರಿಗೆ ಗೊತ್ತಿಲ್ಲ. ಜನರು ಎಂತ ಮಾಡಿದ್ದಾರೆ ಅಂದ್ರೆ, ಜನರು ಎಣಿಸಿದ್ದಾರೆ ಅದು ಮೇನ್ ಅಂತ. ಜನರಿಗೆ ಡಿಸ್ಕ್ರಿಮಿನೇಷನ್ ಇಲ್ಲ ಫಸ್ಟ್ ಆಫ್ ಆಲ್, ಮತ್ತೆ ಫಸ್ಟ್ ಆಫ್ ಆಲ್ ಅವರಿಗೆ ಶಾಸ್ತ್ರ ಗೊತ್ತಿಲ್ಲ. ಹಾಗಾಗಿ ಇದೆಲ್ಲ ಬರ್ತದೆ ಸರ್. ಆಯ್ತು, ತುಂಬಾ ಧನ್ಯವಾದ ಪ್ರಭುಗಳೇ, ತುಂಬಾ ಕ್ಲಿಯರ್ ಆಯ್ತು. ಇನ್ನೊಂದು ಕ್ವೆಶ್ಚನ್ ಅಂತ ಹೇಳಿದ್ರೆ, ಅದು ಇದು ಅಂದ್ರೆ ಈಗ ಭಗವದ್ಗೀತೆ ಅಂದ್ರೆ ಈಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೇವಲ್ಲ, ಹಾಗೆ ನಮ್ದೊಂದು ಫ್ರೆಂಡ್ ಇದ್ದಾರೆ, ಅವರು ಈ ಕ್ಲಾಸಸ್ ಎಲ್ಲ ಮಾಡ್ತಾರೆ. ಸೊ ಅವ್ರದ್ದೆಲ್ಲ ಲ್ಯಾಂಗ್ವೇಜ್ ಟೀಚಿಂಗ್ ಅದು ಇದೆಲ್ಲ ಇದೆ. ನಾನು ಹೇಳಿದೆ, ಇದು ನನ್ಗೆ ಸಂಸ್ಕೃತ ಕಲಿಬೇಕು, ಉದ್ದೇಶ ಏನಂದ್ರೆ ನಾನು ಇನ್ನು ಭಗವದ್ಗೀತೆ ಇದು ಓದ್ಲಿಕ್ಕೆ ಶುರು ಮಾಡ್ತೇನೆ. ಇನ್ನು ಸ್ಟಾರ್ಟ್ ಮಾಡಿಲ್ಲ, ಇನ್ನು ಮಾಡ್ಬೇಕು. ಈ ಕ್ಲಾಸ್ ಆದ ನಂತರ ನಾನು ಫಸ್ಟ್ ಗೆ ಸಂಸ್ಕೃತ ಕ್ಲಾಸ್ ತಗೊಂಡು ಆ ನಂತರ ಭಗವದ್ಗೀತೆ ಓದ್ಬೇಕು ಅಂತ ಹೇಳಿದ್ದೇನೆ. ಆಯ್ತಾ? ಸೊ ನೀವು ಇವತ್ತಿಗೆ ಹೇಳಿದಾಗೆ ಇದು ನಮ್ಗೆ ಅಂದ್ರೆ ನಿಮ್ ಎಕ್ಸಾಂಪಲ್ ನೀವು ಕೊಟ್ಟಿದ್ದೀರಾ. ಓಕೆ, ಆಗಿರ್ಬೇಕು ಅಂತ ಹೇಳಿದ್ರೆ ನಾನು ಅವ್ರ ಹತ್ರ ಮಾತೆಲ್ಲ ಕೊಟ್ಟಾಯ್ತು. ಇನ್ನು ನಾನು ಕ್ಲಾಸಸ್ ಅಟೆಂಡ್ ಮಾಡ್ತೇನೆ ಸಂಸ್ಕೃತ. ನನ್ನ ಉದ್ದೇಶ ಅಂತ ಹೇಳಿದ್ರೆ ಇದು ನಾನು ಭಗವದ್ಗೀತೆ ಓದ್ಬೇಕು ಅಂತ ಹೇಳಿ ಅದೇ ಮೇನ್ ಉದ್ದೇಶ. ಈಗ ನಾನು ಅವ್ರಿಗೆ ಮಾತು ಕೊಟ್ಟಾಯ್ತು, ಇನ್ನು ನನ್ಗೆ ಏನ್ ಮಾಡ್ಬೇಕಾಗತ್ತೆ ಗುರುಗಳೇ? ಅಲ್ಲ ನೋಡಿ, ನಾನು ಆ ಶ್ಲೋಕಕ್ಕೆ ಬಂದ ರಿಲೇಟೆಡ್ ಹೇಳಿದ್ದು. ನಾನು ನಿಮ್ಗೆ ಅಂತ ನಂಗೆ ಗೊತ್ತಿರಲಿಲ್ಲ, ಹಾಗೆ ಹೇಳಿಲ್ಲ. ಆದ್ರೆ ವಿಷಯ ಎಂತ ಅಂದ್ರೆ ನೋಡಿ, ನಾನು ಸಂಸ್ಕೃತ ಕಲಿಯಲಿಲ್ಲ, ಸತ್ಯ ಹೇಳ್ತೇನೆ. ಆದ್ರೆ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಹೇಗಂದ್ರೆ, ನಾನು ಜಪ ಮಾಡ್ತಾ 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 ನನ್ಗೆ ಎಲ್ಲವೂ ಅದು ಅರ್ಥ ಆಗ್ಲಿಕ್ಕೆ ಹೋಯ್ತು. ಎಲ್ಲ ಶ್ಲೋಕವು ನನಗೆ ಅಂದ್ರೆ ಎಂತ ಅಂದ್ರೆ, ಆಚಾರ್ಯ ಹೇಳ್ತಾರೆ, ಎಸೆನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಈಸ್ ಚಾಂಟಿಂಗ್. ಚಾಂಟಿಂಗ್ ಇಸ್ ದ ಎಸೆನ್ಸ್. ಹಾಗಾಗಿ ಚಾಂಟಿಂಗ್ ಯಾವಾಗ ಮಾಡ್ತೇವೆ ನಮ್ಗೆ ಎಲ್ಲ ಶ್ಲೋಕವು ಅರ್ಥ ಆಗ್ತಾ ಬರ್ತದೆ. ಹಾಗಾಗಿ ಇದಕ್ಕೆ ನಾನು ಇನ್ನೊಂದು ಉದಾಹರಣೆ ಅಂತಂದ್ರೆ, ನಂದು ಲಾಸ್ಟ್ ಬ್ಯಾಚ್ ಅಲ್ಲಿ, ನಂದು 7 o'clock ಬ್ಯಾಚ್, ಈ ಬ್ಯಾಚ್ ಅಲ್ಲ, 3rd ಬ್ಯಾಚ್, ಇದು 4th ಬ್ಯಾಚ್. ಅದ್ರಲ್ಲಿ 7 o'clock ಬ್ಯಾಚ್ ಅಲ್ಲಿ ಇಬ್ಬರಿದ್ರು. ಒಂದು ಸುಧಾ ಭಟ್ ಮತ್ತೆ ಇನ್ನೊಬ್ರು ಇದ್ರು, ಅವ್ರ ಹೆಸರು ಅವ್ರ ಹೆಸರು ಬರೋದಿಲ್ಲ ಅವರು. ಹಾಗಾಗಿ ಇಬ್ಬರು ಕೂಡ ಸಂಸ್ಕೃತದಲ್ಲಿ ಅವರು ಎಂತ ಹೇಳುದು, 1 ಗ್ರೇಡ್ ಆಗಿದೆ ಅವರು. ಅಂದ್ರೆ ಅದೆಂತ 3 ಗ್ರೇಡ್ ಉಂಟಲ್ಲ, ವಿದ್ವಾನ್ ಆ ತರ ಮಾಡಿದ್ದಾರೆ. ಆದ್ರೆ ಅವ್ರು ಹೇಳ್ತಾರೆ, ಅದು ಅವರು ಕೂಡ ಅದಕ್ಕೆ ವಿದ್ವಾನ್ ಆದ್ಮೇಲೆ ಕಲ್ತಿದ್ದಾರೆ ಅಂತ, ಆದ್ರೆ ಅವರಿಗೆ ತಲೆಗೆ ಹೋಗ್ಲಿಲ್ಲ. ಮತ್ತೆ ನಾನು ಕಲಿಸಿದ ಮೇಲೆ ಅವರಿಗೆ ಎಲ್ಲ ಗೊತ್ತಾಯ್ತು. ಹಾಗಾಗಿ ನಮ್ಮ ಆ ಸಂಸ್ಕೃತದಿಂದ ನಾವು ತಿಳಿತೇವಂತ ಅದು ನಮ್ ತಪ್ಪು ಸರ್. ಯಾಕೆಂದ್ರೆ ನಾನು ಸಂಸ್ಕೃತ ಕಲಿಯಲಿಲ್ಲ, ಆದ್ರೆ ನನಗೆ ಸಂಸ್ಕೃತ ಗೊತ್ತಾಗಿದೆ. ಅದು ಹೇಗೆಂದ್ರೆ, ಕೃಷ್ಣ ಎಂತ ಮಾಡ್ತಾನಂದ್ರೆ, ಒಳಗೆ ಪರಮಾತ್ಮನಾಗಿದ್ದಾನೆ, ಜಪ ಮಾಡ್ತಾ ಮಾಡ್ತಾ ಅವೆಲ್ಲ ರಿವೀಲ್ ಮಾಡ್ತಾನೆ ನಮ್ಗೆ. ಇದು ಸೀಕ್ರೆಟ್. ದಿಸ್ ಇಸ್ ಅ ಸೀಕ್ರೆಟ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಹಾಗೆ ಆದ್ರೆ ನೀವು ಹಾಗೆ ಹೋಗಿದ್ರಿ. ಆದ್ರೆ ನಾವು ಯಾರನ್ನು ಎಂತ ಹೇಳುದು ತಡೆಯೋ ನಮ್ದು ಇದಿಲ್ಲ. ನೀವು ಮಾಡುದಾದ್ರೆ ಮಾಡಿ. ಆದ್ರೆ ನಾನು ಹೇಳಿದ್ದು ಎಸೆನ್ಸ್ ಹೇಳಿದ್ದು, ನಾನು ಜಪ ಮಾಡ್ತಾ ಮಾಡ್ತಾ ಎಲ್ಲವೂ ನಿಮ್ಗೆ ರಿವೀಲ್ ಆಗ್ತಾ ಹೋಗ್ತದೆ.
ಅದೇ ಈಗ ನೀವು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಅದು ಇದು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ತಪ್ಪು ಅಂತ ಹೇಳಿ ಅನಿಸ್ತಾ ಇದೆ. ಅಲ್ಲ, ಅದಕ್ಕೆ ಯಾವಾಗ್ಲೂ ಎಂತ ಅಂದ್ರೆ ನೋಡಿ, ಆಚಾರ್ಯ ಹೇಳ್ತಾರೆ ವೈ ಟೀಚರ್ ಇಸ್ ರಿಕ್ವೈರ್ಡ್. ಟೀಚರ್ ಯಾಕೆ ರಿಕ್ವೈರ್ಡ್ ಅಂದ್ರೆ, ಈಗ ನಿಮ್ಗೆ ನಾನು ಭಗವದ್ಗೀತೆ ಕೊಡ್ತೇನೆ, ಆಗ ನಿಮ್ಮ ತಲೆಯಲ್ಲಿ ಹಾವು ಇರ್ತದೆ. ಆಕ್ಚುಲಿ ನೀವು ಓದುದು ಹಗ್ಗ, ನೀವೆಂತ ತರ್ತೀರಿ ಅಲ್ಲಿ? ಹಾವೇ ತರ್ತೀರಿ. ಹಾಗಾಗಿ ಟೀಚರ್ನ ಡ್ಯೂಟಿ ಅಂತ ಅಂದ್ರೆ, ಯು ಹ್ಯಾವ್ ಟು ಮೇಕಿಂಗ್ ಕ್ಲಿಯರ್ ದಟ್ ಇಟ್ ಈಸ್ ನಾಟ್ ಸ್ನೇಕ್, ಇಟ್ ಈಸ್ ರೋಪ್ ಅಂತ ನಾವು ಕ್ಲಿಯರ್ ಮಾಡ್ಬೇಕು. ದಟ್ ಈಸ್ ಅವರ್ ಡ್ಯೂಟಿ. ಗೊತ್ತಾಯ್ತಾ? ಓದುವವರಿಗೆ ನಾವು ಕ್ಲಿಯರ್ ಕಟ್ ಆಗಿ ದಟ್ ಈಸ್ ನಾಟ್ ಸ್ನೇಕ್, ದಟ್ ಈಸ್ ರೋಪ್ ಅಂತ ನಾವು ಹೇಳ್ಬೇಕು. ಅದು ನಮ್ಮ ಕೆಲಸ. ಈಗ ಎಂತ ಆಗ್ತದೆ ಅಂದ್ರೆ ನೋಡಿ, ಈಗ ಎಂತ ಹೇಳುದು ಅಂದ್ರೆ, ಮೈಂಡ್ ಇಸ್ ನಾಟ್ ಕ್ಲಿಯರ್. ಗೊತ್ತಾಯ್ತಾ? ಮೈಂಡ್ ಅಲ್ಲಿ ಅಂತದ್ದು ತುಂಬಾ ಬರ್ತದೆ, ಅದು ಇದು ಸರಿ, ಇದು ಸರಿ. ನಾವೀಗ ಮೈಂಡ್ ಅನ್ನು ಕೇಳ್ತಾ ಇದ್ದೇವೆ, ಆದ್ರೆ ಒನ್ಸ್ ಯು ಚಾಂಟ್ ಎಂತ ಆಗ್ತದೆ ಅಂದ್ರೆ, ಮೈಂಡ್ ಬಿಕಮ್ಸ್ ಕ್ಲಿಯರ್. ದೆನ್ ಕೃಷ್ಣ ವಿಲ್ ಗಿವ್ ಇಂಟೆಲಿಜೆನ್ಸ್, ದೆನ್ ದಟ್ ಈಸ್ ಪರ್ಫೆಕ್ಟ್. ಗೊತ್ತಾಯ್ತಾ? ಇಟ್ ಈಸ್ ಟೋಟಲಿ ಕನೆಕ್ಟೆಡ್. ಅದು ಹಾಗೆ. ಆಯ್ತು, ಧನ್ಯವಾದ ಪ್ರಭು. ಓಕೆ, ಧನ್ಯವಾದ. ಬೇರೆ ಯಾರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ ಗುರುಜಿ. ಹೇಳಿ ಮಾತಾಜಿ. ಗುರುಜಿ, ನಾನು ಹೈಸ್ಕೂಲ್ ಓದ್ಬೇಕಾದ್ರೆ ಅಂದ್ರೆ 8th 9th 10th ಓದ್ಬೇಕಾದ್ರೆ ಇಸ್ಕಾನ್ ಟೆಂಪಲ್ ಇಂದ ಅದೊಂದು ಸಬ್ಜೆಕ್ಟ್ ಅಂತ ಮಾಡ್ತಿದ್ರು ನಮ್ಗೆ. ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು, ಒಂದು ಸಬ್ಜೆಕ್ಟ್ ಇತ್ತು. ಸೊ ಏನ್ ಹೇಳ್ತೆ, ನನ್ಗೆ ಅವಾಗಿಂದ ಅದು ಲೆಸನ್ಸ್ ಕೇಳ್ಬೇಕಾದ್ರೆ ತುಂಬಾ ಇಂಟ್ರೆಸ್ಟ್. ಎಲ್ರಿಗೂ ಇಂಟ್ರೆಸ್ಟ್, ಸ್ಟೋರಿ ಅಂದ್ರೆ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಸೊ ಅದು ಬರ್ತಾ ಬರ್ತಾ ಅದು ಈಗ ಇತ್ತೀಚೆಗೆ ಇಲ್ದೇನೆ ಆಯ್ತು. ನಾನು ಓದಿದ್ದು ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ. ಸೊ ಎಲ್ಲ ಸ್ಕೂಲ್ಗಳಲ್ಲೂ ಅದು ಇತ್ತು, ಅಂದ್ರೆ ಅವಕಾಶ ಇತ್ತು. ಆಗ ಏನಾಗ್ತಿತ್ತು ಅಂತಂದ್ರೆ, ಅದ್ರ ಬಗ್ಗೆ ಜ್ಞಾನನೇ ಗೊತ್ತಿಲ್ಲದೆ ಎಷ್ಟೋ ಜನ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೊಂದು ಅವಕಾಶ ಆಗಿತ್ತು. ಅಸಲಿಗೆ ಇಸ್ಕಾನ್ ಒಂದು ಹರೇ ಕೃಷ್ಣ ಅನ್ನೋ ಪ್ರಜ್ಞೆ ನಮ್ಗೆ ಅಲ್ಲಿವರೆಗೂ ಯಾರು ಹೇಳಿದ್ದಿಲ್ಲ. ಬಂದ ನಂತರ ಅವಕಾಶಕ್ಕೆ ಮೇಲೆ ಕಲಿಬಹುದು, ಹೀಗಿದ್ದು ಖುಷಿ ಇತ್ತು. ಅದ ನಂತರ ಇತ್ತೀಚೆಗೆ ಆ ತರದ್ದು ಇದು ಕ್ವಶನ್ ಅನ್ನೋದಕ್ಕಿಂತ ನನ್ನ ರಿಕ್ವೆಸ್ಟ್ ಇದು. ಸೊ ಮತ್ತೆ ಅದನ್ನ ಯಾಕೆ ಸ್ಕೂಲ್ಸ್ ಗಳಲ್ಲಾಗಿರ್ಬೋದು, ಬೇಸಿಕ್ ಇಂದಾನೆ ಒಂದು ಒಳ್ಳೆ ಫೌಂಡೇಶನ್ ಕೊಟ್ರೆ ಮಕ್ಕಳಿಗೆ. ಮನೆ ಪೇರೆಂಟ್ಸ್ ತುಂಬಾ ಬ್ಯುಸಿ ಇರ್ತಾರೆ, ಸ್ಕೂಲ್ಸ್ ಅಲ್ಲಿ ಹೀಗೆ ಅವ್ರಿಗೆ ಒಂದು ಪೂರೈಕೆನ ಮಾಡಿದ್ರೆ ಬೇಸಿಕ್ ಇಂದಾನೆ ಒಂದು ಒಳ್ಳೆ ರೀತಿಯಲ್ಲಿ ಬರ್ತಾರಲ್ವಾ, ಇದನ್ನ ಮತ್ತೆ ಕಂಟಿನ್ಯೂ ಮಾಡಕ್ಕಾಗತ್ತಾ? ಎಂತ ಅಂದ್ರೆ, ನಮ್ಗೆಲ್ಲವೂ ಇಚ್ಛೆ ಉಂಟು, ಆದ್ರೆ ಸರ್ಕಾರ ನಮ್ಗೆ ಕೋಆಪರೇಟ್ ಮಾಡ್ಬೇಕಲ್ಲ. ಎಂತಾಗ್ತದೆ ಅಂದ್ರೆ, ಸರ್ಕಾರ ಎಂತ ಹೇಳುದಂದ್ರೆ, ಅವ್ರದ್ದು ಎಂತಂದ್ರೆ ಸೆಕ್ಯುಲರಿಸಮ್. ಎಂತಾಗ್ತದೆ ಅಂದ್ರೆ, ಉಳಿದವರಿಗೆ ಇದಾಗ್ತದೆ, ಆ ತರ ಎಲ್ಲ ಬರ್ತದೆ, ಮತ್ತೆ ತುಂಬಾ ಬರ್ತದೆ. ಅದಕ್ಕೋಸ್ಕರ ನಾವು ಅದನ್ನು ಇದು ಮಾಡೋದು. ಇಲ್ಲದೆ ನಮ್ಗೆ ಇಚ್ಛೆ ಉಂಟು, ಗವರ್ಮೆಂಟ್ ಬಿಡುದಿಲ್ಲ ನಮ್ಗೆ ಮಾಡ್ಲಿಕ್ಕೆ. ಗವರ್ಮೆಂಟ್ಸ್ ನಮ್ಗೆ ಕೋಆಪರೇಟ್ ಮಾಡಿದ್ರೆ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ. ಅವಕಾಶ ಅಲ್ಲ, ನೀವು ಹೇಳಿದಾಗ ಅವಕಾಶವಿತ್ತು, ಮತ್ತೆ ಗವರ್ಮೆಂಟ್ ಅದನ್ನು ಎಂತಾದ್ರೂ ಆಚೆ ನಮ್ಮನ್ನು ಇದು ಮಾಡ್ತಾರೆ, ಮಾಡಬಾರ್ದು. ನಾನು ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳುವುದಿಲ್ಲ, ಡೀಟೇಲ್ ಆಗಿ ಗೊತ್ತುಂಟು, ಆದ್ರೆ ಅದು ಬೇಡ, ನಾವು ಹೇಳುವುದು ಸರಿಯಲ್ಲ. ಯಾಕೆಂದ್ರೆ ನಾವು ಕೂಡ ಒಂದು ಭಾರತೀಯರಾಗಿ ನಾವು ಅದು ಹೇಳ್ಬಾರ್ದು. ಹಾಗಾಗಿ ನಮ್ಗೆ ಸಪೋರ್ಟ್ ಇಲ್ಲ. ಸಪೋರ್ಟ್ ಇದ್ರೆ ನಾವು ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಈಗ ನಾನು ಓದಿದ ಸ್ಕೂಲ್ ಅಲ್ಲಿ ನಾನು ಹೋಗಿ ಪ್ರಿನ್ಸಿಪಲ್ ಮೀಟ್ ಮಾಡಿ ಕೇಳಿದೆ, ಸರ್ ನಾವ್ ಹೀಗ್ ಮಾಡ್ಬೋದು, ಯೋಗ ಜೊತೆ ಮಾಡ್ಬೋದು, ಮಾರಲ್ ಸೈನ್ಸ್ ಅಂದ್ರೆ ಮೊರಾಲಿಟಿ ಮಕ್ಕಳಲ್ಲಿ ಬೆಳೆಸ್ಬೋದು, ನಾವ್ ಯಾಕೆ ಒಂದಷ್ಟು ಸಮಯವನ್ನ ಮೀಸಲಿಡಬಾರ್ದು ಅಂತ. ಅದೇ ಸ್ಕೂಲ್ಸ್ ಹೇಳ್ತಾರೆ, ಖಂಡಿತವಾಗ್ಲೂ ನಾವು ಅವಕಾಶ ಮಾಡ್ಕೊಡ್ತೀವಿ ಮಾಡಿ ಅಂತಾರೆ. ಈಗ ಇಂಡಿವಿಜುವಲ್ ಹೋಗಿ ಮಾಡೋದಕ್ಕಿಂತ ನಮ್ಗೆ ಬ್ಯಾಕ್ ಸಪೋರ್ಟ್ ಏನೂ ಇಲ್ಲ. ಅಲ್ಲ, ನಾವು ಇಲ್ಲಿ ಮಾಡುವಂತ ಸ್ಕೂಲ್ಗಳಿಗೆ ನಾವ್ ಯಾಕೆ ಗುರುಗುಚಿ ಮಾಡಬಾರ್ದು? ನೋಡಿ, ಅಲ್ಲ, ಮಾಡುದು ಒಳ್ಳೆ ವಿಷಯ, ಆದ್ರೆ ನಮ್ಗೆ ಸಪೋರ್ಟ್ ಕೂಡ ಸಿಗ್ಬೇಕಲ್ಲ. ನಮ್ಗೆ ಅದು ಸಪೋರ್ಟ್ ಇಲ್ಲ, ಇಲ್ಲದ್ರೆ ನಮ್ಗೆ ಮಾಡ್ಲಿಕ್ಕೆ ಇಚ್ಛೆ ಉಂಟು, ನಮ್ಗೆ ಸಪೋರ್ಟ್ ಸಿಗ್ಬೇಕು. ಇಲ್ಲಂತೂ ನಮ್ಗೆ ಸಪೋರ್ಟ್ ಇಲ್ಲ. ಮತ್ತೆ ಬೇರೆ ವಿಷಯ ನಂಗೆ ಗೊತ್ತಿಲ್ಲ, ಬೇರೆ ಕಡೆದು. ಎಸ್, ಬೇರೆ ಬೇರೆ ಪ್ರಶ್ನೆ ಮಾತಾಜಿ, ಬೇರೆ ಬೇರೆ ಯಾರಾದ್ರೂ ಪ್ರಶ್ನೆ, ಯಾರಾದ್ರೂ ಪ್ರಶ್ನೆ ಉಂಟಾ? ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಇಲ್ಲ, ಯಾರ್ದು ಪ್ರಶ್ನೆ ಇಲ್ಲ. ಹಾಗಾದ್ರೆ ಮುಕ್ತಾಯ ಮಾಡುವ. ವಾಂಚಾ ಕಲ್ಪತರೋ ವಿಶ್ಯ ಕೃಪಾ ಸಿಂಧು ಬಿಯವಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
अनंत कोटि वैष्णव वृंद की जय. नामाचार्य श्री हरिदास ठाकुर की जय. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.